ಅಧ್ಯಾಯ 10 ವಿಭೂತಿ ಯೋಗ ಶ್ರೀ ಭಗವಂತನ ಐಶ್ವರ್ಯ. ನಿಮಗೆ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ ಹಾಗೆ ಭಗವಂತನ ಐಶ್ವರ್ಯ ಅಂದ್ರೆ ಭಗವಾನ್ ಯಾಕೆ ಹೇಳುವುದಂದ್ರೆ ಪರಸಮನಿಗೆ ಹೇಳಿದ ಶ್ಲೋಕ ಐಶ್ವರ್ಯ ಸಮಗ್ರಸ್ಯ ವೀರ್ಯ ಯಶಸ್ವಿಯ ಜ್ಞಾನ ವೈರಾಗ್ಯ ಶೈವ ಸನ್ನಂಭಗ ಇತಿಂಗಣ. ಅಂದ್ರೆ ಈ 6 ವಿಷಯದಲ್ಲಿ ಕೃಷ್ಣ ಪೂರ್ಣ ಪ್ರಮಾಣದಲ್ಲಿ ಇದ್ದಾನೆ, ಅದಕ್ಕೆ ಅವನನ್ನು ಕೃಷ್ಣನನ್ನು ಭಗವಾನ್ ಅಂತ ಹೇಳುವುದು. ದೇವೋತ್ತಮ ಪುರುಷನು ಹೀಗೆಂದು ಹೇಳಿದನು, ಮಹಾಭಾವದ ಅರ್ಜುನನೇ, ಮತ್ತೆ ಕೇಳು, ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸುವ ಜ್ಞಾನಕ್ಕಿಂತ ಇನ್ನು ಉತ್ತಮ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಅಂದ್ರೆ ಈಗ 3 ಅಧ್ಯಾಯದಲ್ಲಿ 7, 8, 9 ಆ ಭಕ್ತಿಯ ಬಗ್ಗೆ ಹೇಳಿದ, ಇನ್ನೂ ಜಾಸ್ತಿ ಹೇಳ್ತೇನೆ ಅಂತ ಹೇಳ್ತಿದ್ದಾನೆ. ಇದು ನೋಡಿ ಪ್ರಭುಪಾದಲ್ಲಿ ಹೇಳ್ತಾರೆ, ಯಾವಾಗಲೂ ಈಗ ನಾವು ಕಾಲೇಜಲ್ಲಿ ಶಾಲೆಯಲ್ಲಿ ಕಲಿಯುವಾಗ ಈಗ ಸ್ಟೂಡೆಂಟ್ ಈ ಕಲಿಯುವಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ರೆ ಟೀಚರ್ ಬೇಕಿದ್ರೆ ಅರ್ಧ ಗಂಟೆ ಜಾಸ್ತಿ ಹೇಳ್ತಾರೆ, ಇಲ್ಲ 1 ಗಂಟೆ ಜಾಸ್ತಿ ಹೇಳ್ತಾರೆ ಡೌಟ್ಸ್ ಇದ್ರೆ. ಆದ್ರೆ ಸ್ಟೂಡೆಂಟ್ ಎಂತ ಹೇಳುದು, ಆ ಕೇಳುವಂತವನಿಗೆ ಇದಿರ್ಬೇಕು, ಎಂತ ಹೇಳುದು, ಉತ್ಸಾಹ ಇರಬೇಕು, ತಿಳ್ಕೊಳ್ಬೇಕಂತ. ಹಾಗೆ ಪ್ರಭುಪಾದಲ್ಲಿ ಎಂತ ಹೇಳ್ತಾರೆ ಅಂದ್ರೆ, ಅರ್ಜುನ ಸರಿಯಾದ ಸ್ಟೂಡೆಂಟ್, ಆಗ ಕೃಷ್ಣ ಇನ್ನೂ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ನೋಡಿ, ಮತ್ತೆ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಇದು ಕೃಷ್ಣ, ಇದು ಅರ್ಜುನ, ಇದು ದುರ್ಯೋಧನ. ಜಸ್ಟ್ ಒಂದು ಆ ಸಿಟ್ಟಿಂಗ್ ಪೋಷನ್, ಕೂತ್ಕೊಂಡ ಸ್ಟೈಲಲ್ಲೇ ಗೊತ್ತಾಗ್ತದೆ ಅರ್ಜುನನ ಸ್ವಭಾವ ಎಂತ, ದುರ್ಯೋಧನ ಸ್ವಭಾವ ಎಂತ ಅಂತ. ನಿಜವಾಗಿ ನಾವೆಲ್ಲರೂ ಸೇವಕರು, ಜೀವರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ಸೇವಕ ಹೇಗೆ ಇರಬೇಕು ಹಾಗೆ ಅರ್ಜುನ ಇದ್ದಾನೆ, ಕೂತ್ಕೊಂಡ ಸ್ಟೈಲ್ ಕೂಡ. ಪ್ರಭು ಹೇಳ್ತಾರೆ, ಇವ ಒಂದು ಡ್ಯೂಟಿ ಅಂತ ಹೇಳಿದ್ರೆ ಎಲ್ಲ ಆಂಗಲ್ ಇಂದ ಅವನ ಬಿಹೇವಿಯರ್ ಗೊತ್ತಾಗ್ತದೆ ಅಂತ ಪ್ರಭು ಹೇಳ್ತಾರೆ. ಎಲ್ಲ ರೀತಿಯಲ್ಲಿ ಹೇಗೆ ಅವ ಡೀಲ್ ಮಾಡ್ತಾನೆ ಇನ್ನೊಬ್ಬರ ಹತ್ರ, ಹೇಗೆ ಇರ್ತಾನೆ, ಹೇಗೆ ಮಾತಾಡ್ತಾನೆ, ಎಲ್ಲದಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ನಮೇ ವಿದೂಸುರ ಗಣ ಪ್ರಭಾವಂ ನ ಮಹರ್ಷಯ ಅಹಮಾದಿರಿ ದೇವಾನಾಂ ಮಹರ್ಷಿನಾಂ ಜ ಸರ್ವಶ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯಲು. ಏಕೆಂದ್ರೆ ಎಲ್ಲಾ ರೀತಿಗಳಲ್ಲೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲ. ನೋಡಿ, ದೇವತೆಗಳಿಗೆ ಮತ್ತೆ ಋಷಿಗಳಿಗೆ ಕೂಡ ಕೃಷ್ಣನನ್ನು ಅರ್ಥ ಮಾಡಲಿಕ್ಕೆ ಆಗುದಿಲ್ಲ. ಏಕೆಂದ್ರೆ ಕೃಷ್ಣನನ್ನು ಅರ್ಥ ಮಾಡ್ಬೇಕಿದ್ರೆ ಭಕ್ತಿಯಿಂದ ಮಾತ್ರ, ಅದು ಕೂಡ ಸೇವಾಗಬೇಕು. ಸೇವೋನ್ಮುಖಿ ಜೀವಾದವು, ಅಂದ್ರೆ ಸೇವಾಭಾವದಿಂದ ಮಾತ್ರ ನಮ್ಗೆ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲರದೇ ಆಗುದಿಲ್ಲ. ಇದು ನೋಡಿ, ಈ ಇದು ದೇವಕಿ ಕಾರಾಗೃಹದಲ್ಲಿರುವಾಗ ಎಲ್ಲರೂ ಬಂದಿದ್ದಾರೆ, ಎಲ್ಲ ದೇವತೆಗಳು. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಆಕ್ಚುಲಿ ಕೃಷ್ಣನಿಗೆ ಜನ್ಮ ಇಲ್ಲ. ಕೃಷ್ಣ ಹುಟ್ಟಿದ ಹೇಗೆ ಅಂದ್ರೆ, ವಸುದೇವನ ಹೃದಯದಿಂದ ದೇವಕಿ ಹೃದಯ ಬಂದು ಮತ್ತೆ ಗರ್ಭಕ್ಕೆ ಬಂದದ್ದು, ಮತ್ತೆ ಹುಟ್ಟಿದ ನಮ್ಮಾಗೆ ಅಲ್ಲ, ಮಗುವಾಗೆ ಅಲ್ಲ, ಇಮಿಡಿಯೇಟ್ ಶಂಖಚಕ್ರ ಗದಾಪದ್ಮ, ಆ ಷಡ್ಭುಜ ಫಾರ್ಮ್. ಇದು ನಾವು ತಿಳಿಬೇಕು. ಇದನ್ನು ತಿಳಿದರೆ ನಾವು ಕೃಷ್ಣನ್ ಕೂಡ ನಮ್ಮಾಗೆ ಅಂತ ಹೇಳಿದ್ರೆ ಅದು ದೊಡ್ಡ ತಪ್ಪಾಗ್ತದೆ. ಮತ್ತೆ ಅನಾದಿಗೆ ಬ್ರಹ್ಮ ಸಂಹಿತೆಯಲ್ಲಿ ಉಂಟು, ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಬ್ರಹ್ಮನೇ ಹೇಳಿದ್ದಾನೆ, ಮತ್ತು ಎಲ್ಲ ಲೋಕಗಳ ಪರಮಬ್ರಹ್ಮ ಎಂದು ಅರಿಯುತ್ತಾನೆ. ಮತ್ತೆ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳನ್ನು ಬಿಡುಗಡೆ ಹೊಂದುತ್ತಾನೆ ಅಂತ ಯಾರು ಅರ್ಥ ಮಾಡ್ತಾನೆ ಅವ ಮಾತ್ರ. ಸಪ್ತಋಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದವರು, ನನ್ನ ಮನಸ್ಸಿಂದ ಹುಟ್ಟಿದವರು, ವಿವಿಧ ಲೋಕಗಳಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಏತಂ ವಿಭೂತಿಂ
ಯೋಗಂ ಚ ಮಾಂ ಯೋ ವೇತಿ ತತ್ವತಾ ಸೋ ಅವಿಕಲ್ಪೇನ ಯೋಗೇನ ಯುಜ್ಯತೆ ನಾಥ ಸಂಶಯ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿ ಯಥಾರ್ಥವಾಗಿ ನೋಡಿ, ಮತ್ತೆ ಯಥಾರ್ಥ. ಕೃಷ್ಣ ತುಂಬಾ ಸತಿ ಹೇಳಿದ್ದಾನೆ ಯಥಾರ್ಥ. ಆದ್ರೆ ಈ ಸೋಕೊಳ್ಳ ಆದಿನ ಸಂಸ್ಥೆಗಳು ಅದನ್ನೆಲ್ಲ ತೆಗೆದು ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಹೇಗೆ ಹ್ಯಾಸ್ ಇಟ್ ಇಸ್ ಹೇಗೆ ತಿಳಿತಾನೆ ಅವ ಮಾತ್ರ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಎಸ್ ನೋಡಿ, ಭಗವದ್ಗೀತದು ಚತುರ್ಶ್ಲೋಕ ಅಂದ್ರೆ 4 ಶ್ಲೋಕ. 10ನೇ ಅಧ್ಯಾಯದ 8, 9, 10, 11 ಈ ಚತುರ್ಶ್ಲೋಕ ಭಗವದ್ಗೀತಾ ಅಂತ ಹೇಳ್ತಾರೆ ಈ ಶ್ಲೋಕಕ್ಕೆ. ಈ ಶ್ಲೋಕದಲ್ಲಿ ಫುಲ್ ಅಂದ್ರೆ ಭಗವದ್ಗೀತೆ ಎಂತ ಅಂದ್ರೆ ಈ 4 ಶ್ಲೋಕದಲ್ಲಿ ಉಂಟು. ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ನೀವು ಕೃಷ್ಣನ ಅರ್ಥ ಮಾಡ್ಬೇಕಿದ್ರೆ ಈ 4 ಶ್ಲೋಕದಲ್ಲಿ ನಿಮ್ಗೆ ಅರ್ಥ ಆಗ್ತದೆ. ಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತ ಭಾವ ಸಮನ್ವಿತ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳು ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ನೋಡಿ, ಪ್ರಭುಪಾದ ಹೇಳ್ತಾರೆ ಹೈಯೆಸ್ಟ್ ಅಥಾರಿಟಿ ಯಾರು? ಕೃಷ್ಣ. ಕೃಷ್ಣ ಇಲ್ಲಿ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಅಹಂ ಸರ್ವಸ್ವರವು, ನಾನೇ ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲ. ಮತ್ತೆ ನಮ್ಗೆ ಯಾಕೆ ಕನ್ಫ್ಯೂಷನ್? ಹೆಚ್ಚಿನವರು ಹೇಳ್ತಾರೆ ಅದು ಅದರ ಪ್ರಕಾರ ಇದು ಉಂಟು ಇದ್ರ ಪ್ರಕಾರ. ನಾವು ಭಗವದ್ಗೀತೆ ಪ್ರಕಾರ ಹೋಗುವ, ಯಾಕೆ ಹೋಗುದಿಲ್ಲ ನಾವು ಭಗವದ್ಗೀತೆ ಪ್ರಕಾರ? ಕೃಷ್ಣ ಹೇಳಿದ್ದಾನೆ ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಪ್ರಭುಪಾದ ಹೇಳ್ತಾರೆ ಈ ಶ್ಲೋಕ ನೋಡಿ, ಪ್ರಭುಪಾದ ಈ ಭಗವದ್ಗೀತೆ ಯಥಾರೂಪ ಈ ಪುಸ್ತಕ ತಗೊಂಡು ಅದರಲ್ಲಿ ಇದರ ಭಾವಾರ್ಥ ಓದಿ. ಭಾವಾರ್ಥ ಓದಿದ್ರೆ ನಿಮಗೆ ಮತ್ತೆ ಯಾವುದೇ ಡೌಟ್ಸ್ ಇಲ್ಲ. ಕೃಷ್ಣ ಯಾಕೆ ಇದನ್ನು ಹೇಳ್ತಾರೆ ಮತ್ತೆ ಅದಕ್ಕೆಲ್ಲ ರೆಫರೆನ್ಸ್ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ನೀವು ಓದಿ, ಹಾಗೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ತದೆ. ಕೃಷ್ಣ ಯಾಕೆ ದೇವೋತ್ತಮ ಪರಮಪುರುಷ ಅಂತ. ಮಚ್ಚಿತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತ ಮಾಂ ನಿತ್ಯಾಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತದೆ, ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತದೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ನೋಡಿ, ಕೃಷ್ಣನ ಪರಿಶುದ್ಧ ಭಕ್ತರು ಯಾವಾಗಲೂ ಕೃಷ್ಣನ ಯೋಚನೆ, ಬೇರೆ ಯಾವುದೇ ಯೋಚನೆ ಇಲ್ಲ. ಮತ್ತೆ ಅವರ ಬದುಕು ಜೀವನ ಟೋಟಲಿ ಕೃಷ್ಣನಿಗೆ ಅರ್ಪಣೆ. ಇದಕ್ಕೆ ಹೇಳುವುದು ಆತ್ಮನಿವೇದನ. ಮತ್ತೆ ಅವರು ಪರಸ್ಪರವಾಗಿ ಯಾವುದು ಹೇಳುವುದು? ಗ್ರಾಮ್ಯ ಕಥಾ ಅಲ್ಲ. ಚತುರ್ಮಾಪ ಹೇಳ್ತಾರೆ ಗ್ರಾಮ್ಯ ಕಥಾನ ಕೈಬೆ ಗ್ರಾಮ್ಯ ಕಥಾನ ಶುಣಿಬೆ. ಅಂದ್ರೆ ನಾವು ಯಾರಾದ್ರೂ ನಮ್ಮ ಫ್ರೆಂಡ್ಸ್ ಯಾರು ಸಿಕ್ಕಿದ್ರೆ ಎಂತ ಮಾತಾಡೋದು? ಅದು ಹೇಗುಂಟು, ಅದು ಹೀಗಾಯ್ತಾ, ಇದು ಹೇಗುಂಟು, ನಾವು ಇದೇ ಮಾತಾಡೋದು. ಆದ್ರೆ ಭಕ್ತರು ಹಾಗೆ ಅಲ್ಲ, ಸಿಗುವಾಗ ಅವ್ರು ಮಾತಾಡೋದು ಕೂಡ ಕೃಷ್ಣನ ಬಗ್ಗೆ ಮಾತಾಡೋದು. ಅವರ ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಇದರಲ್ಲಿ ಕೂಡ ನಮಗೆ ಆನಂದ ಉಂಟು, ಆದ್ರೆ ನಮ್ಗೆ ಈಗ ಅದರ ರುಚಿ ಇಲ್ಲ, ಅಷ್ಟೇ ವ್ಯತ್ಯಾಸ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ ಕೃಷ್ಣ
Rama Rama, Hare Hare, Krishna Hare Krishna, Krishna Krishna, Hare Hare, Hare Rama, Hare Rama, Hare Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare, Krishna, Hare Krishna, Krishna Krishna, Hare Hare, Hare Rama, Hare Rama. ಎಸ್, ಅದು ಪ್ರಭುಪಾದ ಇದು ನೋಡಿ. ಅಲ್ಲಿ ಇದರ ಹಿನ್ನೆಲೆ ನಾನು ಹೇಳ್ತೇನೆ. ಪ್ರಭುಪಾದ ಒಮ್ಮೆ ಎಂತಾಯ್ತು ಅಂದರೆ, ಅಮೇರಿಕಲ್ಲಿ ಕೃಷ್ಣ ಪ್ರಜೆ ಸ್ಟಾರ್ಟ್ ಮಾಡಿದ ಮೇಲೆ, ಯಾಕೆಂದರೆ ಜಗನ್ನಾಥ ಪುರಿ ಅದು ತುಂಬ ಅದರ ಹಿನ್ನೆಲೆ ತುಂಬ ಉಂಟು. ಯಾಕೆಂದರೆ ಜಗನ್ನಾಥ್, ಬಲದೇವ, ಸುಭದ್ರ ಅದು ಬೇರೆ ಯಾರಲ್ಲ. ಜಗನ್ನಾಥ್ ಅಂದರೆ ಕೃಷ್ಣ, ಬಲದೇವ್ ಅಂದರೆ ಬಲರಾಮ್, ಸುಭದ್ರ ಅಂದರೆ ಅವರ ತಂಗಿ. ಹಾಗಾಗಿ ಆ ಕಲಿಯುಗಕ್ಕೆ ತುಂಬ ಒಂದು ಕರುಣೆಯ ಇದಂದರೆ ಜಗನ್ನಾಥ್, ಬಲದೇವ್, ಸುಭದ್ರ. ಹೇಗೆಂದರೆ ಈಗ ಜಗನ್ನಾಥ್, ಬಲದೇವ್, ಸುಭದ್ರ ನೀವು ಮನೆಯಲ್ಲಿ ಇಡುವುದಾದರೆ, ರಾಧಾ ಗೋವಿಂದ ನೀವು ಇಡುವುದಾದರೆ ತುಂಬ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ ಉಂಟು. ಆದರೆ ಜಗನ್ನಾಥ್, ಬಲದೇವ್, ಸುಭದ್ರ ಇಡುವುದಾದರೆ ನೀವೀಗ ಎಲ್ಲಿಯಾದರೂ ಹೋಗೋದು ಕೂಡ ಅಲ್ಲಿ ಅವರಿಗೆ ಕೊಡೋದಿದ್ರೆ ನಡೀತದೆ, ಅವರು ಆಕ್ಸೆಪ್ಟ್ ಮಾಡ್ತಾರೆ. ಆದರೆ ರಾಧಾ ಗೋವಿಂದ ಅಂದರೆ ನೀವು ಯಾರನ್ನು ಬೇರೆ ನೇಮಕ ಮಾಡಿ ಹೋಗಬೇಕು ಅಲ್ಲಿ. ಆದರೆ ಹಾಗೆ ತುಂಬ ಮರ್ಸಿಗಳು ಜಗನ್ನಾಥ್. ಹಾಗಾಗಿ ಪ್ರಭುಪಾದ ಎಂತ ಮಾಡಿದಂದರೆ ಅವ್ರನ್ನ ಹಿಡ್ಕೊಂಡು ಬಂದರು. ಹಿಡ್ಕೊಂಡು ಬಂದು ಎಂತಾಯಿತು, ಈ ಜಗನ್ನಾಥಪುರಿಯಲ್ಲಿ ಈಗೂ ಕೂಡ ಈ ಅವ್ರು ಹಿಂದೆ ಟ್ರೆಡಿಷನ್ ಮಾಡ್ತಾರೆ ಎಂತಂದರೆ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ಸ್ಗೆ ಎಂಟ್ರಿ ಇಲ್ಲ ಅಂತ. ಹಾಗೆ ಪ್ರಭುಪಾದ ಬಿಟ್ಟು ಉಳಿದವ್ರನ್ನ ಬಿಡಲಿಲ್ಲ. ಪ್ರಭುಪಾದ ತುಂಬ ಬೇಜಾರಾಯಿತು. ಪ್ರಭುಪಾದ ಮತ್ತೆ ಎಂತ ಮಾಡಿದಂದರೆ ಅಮೆರಿಕಕ್ಕೆ ಹೋದರು, ಮತ್ತು ಅಲ್ಲಿ ರಥಯಾತ್ರೆ ಸ್ಟಾರ್ಟ್ ಮಾಡಿದರು. ಕೃಷ್ಣನ ವ್ಯವಸ್ಥೆ ನೋಡಿ, ಕೃಷ್ಣ ಎಂತ ಹೇಳುದಂದ್ರೆ, ಶುದ್ಧ ಭಕ್ತರು ಯಾವ ಜಾಗಕ್ಕೆ ಹೋಗ್ತಾರೆ ಆ ಜಾಗವೇ ತೀರ್ಥ ಆಗ್ತದೆ, ಆ ಜಾಗವೇ ತೀರ್ಥ ಆಗ್ತದೆ. ತೀರ್ಥನ್ ಕುರುವಂತಿ ತೀರ್ಥಾನಿ ಅಂದರೆ ನಾವಾಗೆ ಅಲ್ಲ, ನಾವೀಗ ಹೋದ ಜಾಗ ತೀರ್ಥ ಆಗುದಿಲ್ಲ, ಆದರೆ ಶುದ್ಧ ಭಕ್ತರು ಹೋದ ಜಾಗ ತೀರ್ಥ ಆಗ್ತದೆ. ಆ ಶ್ಲೋಕವನ್ನು ಹೇಳ್ತೇನೆ, ಒಂದು ನಿಮಿಷ. ಭಗವದ್ವಿಧಾ ಭಗವತಸ್ ತೀರ್ಥಭೂತ ಸ್ವಯಂ ವಿಭೋ ತೀರ್ಥಿ ಕುರುವಂತಿ ತೀರ್ಥಾನಿ ಶ್ವಾಂತಾಸ್ತೇನ ಗದಾಭೃತ. ಅಂದರೆ ಶುದ್ಧ ಭಕ್ತರು ಯಾವ ಜಾಗ ಹೋಗ್ತಾರೆ ಅದೇ ತೀರ್ಥ ಆಗ್ತದೆ. ಹಾಗಾಗಿ ಈಗ ನಿಮ್ಗೆ ತೋರಿಸಿದ ವಿಡಿಯೋ ರಥಯಾತ್ರೆ, ಪ್ರಭುಪಾದ ಅಲ್ಲಿ ರಥಯಾತ್ರೆ ಮಾಡಿದ್ರು, ಜಗನ್ನಾಥ್, ಬಲದೇವ್, ಸುಭದ್ರ ಅಮೆರಿಕದಲ್ಲಿ. ಕೃಷ್ಣನ ಅರೇಂಜ್ಮೆಂಟ್ ನೋಡಿ, ಅವರೆಲ್ಲ ಅವರಿಗೆ ಜಗನ್ನಾಥ್ ಎಂತಂತ ಗೊತ್ತಿಲ್ಲ, ಎಲ್ಲರೂ ಬಂದಿದ್ದಾರೆ ನೋಡಿ. ಅವ್ರು ಬಂದು ಎಂತಂದ್ರೆ ಅಷ್ಟು ಖುಷಿಯಲ್ಲಿದ್ದಾರೆ. ಅಂದರೆ ಶುದ್ಧ ಭಕ್ತರು ನೋಡುವಾಗಲೇ ನೀವು ಎಲ್ಲ ನಿಮ್ದು ಒಳಗಿದ್ದದ್ದು ಎಲ್ಲ ಇದಾಗ್ತದೆ ಅಂತ. ಅಂದರೆ ಅಷ್ಟು ಪವರ್ಫುಲ್ ಪ್ರಭುಪಾದ, ಮಾಮೂಲಿ ಜನ ಅಲ್ಲ. ಮತ್ತೆ ಅಲ್ಲಿ ಅವ್ರ ರಥ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಕೃಷ್ಣ ವ್ಯವಸ್ಥೆ ಮಾಡಿಕೊಡ್ತಾನೆ. ಅದು ಕೂಡ ಪ್ರಭುಪಾದ ಅಂತ ಹೇಳ್ತಾರೆ ಅಂದರೆ ಅದು ಕೂಡ ಕೃಷ್ಣನ ವ್ಯವಸ್ಥೆ. ಅಲ್ಲಿ ಒಂದು ವೇಳೆ ನನ್ನನ್ನು ಕೂಡ ಅವರನ್ನು ಕೂಡ ಬಿಡ್ತಿದ್ರೆ ನಾನು ಅಲ್ಲಿ ರಥಯಾತ್ರೆ ಮಾಡ್ಲಿಕ್ಕೆ ಇರಲಿಲ್ಲ. ಅಂದರೆ ಮಾಡ್ತಿದ್ರೇನ, ಆದರೆ ಅಷ್ಟು ಇದರಲ್ಲಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇದೆಲ್ಲ ದೇವರ ವ್ಯವಸ್ಥೆ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತ ಏನ ಮಾಮುಪಯಾಂತಿ ತೇ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ನೋಡಿ ಹೇಗೆ ಅಂದರೆ, ನೀವು ಒಂದು ಸ್ಟೆಪ್ ಇಟ್ಟರೆ ಕೃಷ್ಣ 10 ಸ್ಟೆಪ್ ಇಡ್ತಾನೆ. ಅದು ನೀವು ಒಂದು ಸ್ಟೆಪ್ ಇಡಬೇಕು. ಈ ಶ್ಲೋಕ ಹೇಳೋದು ಅಂತಂದರೆ, ನಿಮಗೆ ಈಗ ನೀವೊಂದು ಫೋಮ್ ಡಿಸಿಷನ್ಗೆ ಬಂದ್ರಿ, ಎಸ್ ನನಗೆ ಈ ಲೈಫಲ್ಲಿ ಕೃಷ್ಣ ನೋಡಬೇಕು, ಕೃಷ್ಣ ಅದಕ್ಕೆ ಮತ್ತೆ ವ್ಯವಸ್ಥೆ ಮಾಡಿ ಕೊಡ್ತಾನೆ. ಆದ್ದರಿಂದ ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗ ನಾನು ಕೊಡುತ್ತೇನೆ. ಆ ಬುದ್ಧಿ ಕೊಡುವಂಥದ್ದು ಕೃಷ್ಣ. ಈಗ ಇಲ್ಲಿ ಧ್ರುವ ಮಹಾರಾಜ್ ಇದ್ದಾರೆ. ಧ್ರುವ ಮಹಾರಾಜ್ ಬಗ್ಗೆ ಸ್ವಲ್ಪ ತಿಳಿಯುವ. ಧ್ರುವ ಮಹಾರಾಜ್ ತಂದೆ ಉತ್ಥಾನಪಾದ.
ಉತ್ತಾನಪಾದನಿಗೆ ಅಂದ್ರೆ ಉತ್ತಾನಪಾದನ ಮಡಿಲಲ್ಲಿ ಉತ್ತಮ ಇದ್ದ. ಉತ್ತಮ ಅಂದ್ರೆ ಉತ್ತಾನಪಾದನ ಇನ್ನೊಂದು ಹೆಂಡತಿತ್ತು, ಅವನ ಮಗ ಉತ್ತಮ. ಧ್ರುವ ಹೋಗ್ತಾನೆ, ಸಣ್ಣ 5 ವರ್ಷದ ಬಾಲಕ ಆ ತಂದೆ ಮಡಿಲಲ್ಲಿ ಕೂತ್ಕೊಳ್ಳಿ ಹೋಗ್ತಾರೆ. ಇದು ಆಬ್ವಿಯಸ್, ಎಲ್ಲರಿಗೂ ಅಂದ್ರೆ ಮಕ್ಕಳಿಗೆ ತಂದೆಯ ಒಂದು ಮಡಿಲಲ್ಲಿ ಕೂತ್ಕೊಳ್ಬೇಕಂತ ಒಂದು ಆಸೆ ಇರ್ತದೆ, ಆಬ್ವಿಯಸ್ ಅದು ತಂದೆ ತಾಯಿಯ ಮಡಿಲಲ್ಲಿ. ಹಾಗೆ ಧ್ರುವ ಮಹಾರಾಜ್ ಹೋಗ್ತಾರೆ. ಆಗ ಉತ್ತಮ ಕೂತಿರ್ತಾನೆ. ಉತ್ತಮನ ತಾಯಿ ಹೇಳ್ತಾರೆ, ನಿನಗೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಲ್ಲಿ ಕೂತ್ಕೊಳ್ಳಿಕ್ಕೆ, ನೀನ್ ನೆಕ್ಸ್ಟ್ ಲೈಫಲ್ಲಿ ನನ್ನ ಗರ್ಭದಲ್ಲಿ ಬಂದ್ರೆ ಮತ್ತೆ ನಿನ್ಗೆ ಸಾಧ್ಯ. ಆಗ ಅವನ ತಂದೆ ಕೂಡ ಎಂತ ಹೇಳುದು, ಯಾಕಂದ್ರೆ ತಂದೆಗೆ ಆ ಹೆಂಡತಿ ಹತ್ರ ಸ್ವಲ್ಪ ಜಾಸ್ತಿ ಮೋಹ. ಧ್ರುವ ಮಹಾರಾಜ ತಾಯಿಯ ಮೇಲೆ ಅಷ್ಟೇನು ಮೋಹ ಇಲ್ಲ. ಅಂದ್ರೆ ಕೆಲವೊಮ್ಮೆ ಇರ್ತದೆ ಅದು. ಅಂದ್ರೆ ಹಿಂದಿನ ಕಾಲದ ರಾಜರೆಲ್ಲ ತುಂಬಾ ಮದುವೆ ಆಗಿದ್ರು, ಮದುವೆ ಆಗ್ತಿದ್ರು. ಈಗ ಪ್ರಭುಪಾದ ಹೇಳಿದರೆ ಕಲಿಯುಗದಲ್ಲಿ ಅದು ರೆಸ್ಟ್ರಿಕ್ಷನ್ ಇಲ್ಲ, ಯಾಕಂದ್ರೆ ನಮಗೆ ಒಂದು ಹೆಣ್ಣದನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಾವು ಅಷ್ಟೇ ಅಂತ ಆಗುದು. ಹಿಂದಿನ ಕಾಲದಲ್ಲಿ ಅವರು ನೋಡ್ತಾ ಇದ್ರು. ಹಾಗೆ ಧ್ರುವ ಮಹಾರಾಜ್, ಆ ಕ್ಷತ್ರಿಯ ರಕ್ತ ಉಂಟು ಧ್ರುವ ಮಹಾರಾಜ ಒಳಗೆ, ಅವರಿಗೆ ಸಿಟ್ಟು ಬರ್ತದೆ. ಇಮಿಡಿಯೇಟ್ ತಾಯಿ ಹತ್ರ ಹೋಗ್ತಾರೆ. ತಾಯಿ ಹತ್ರ ಹೋಗಿ ಹೇಳ್ತಾರೆ, ನನಗೆ ತಂದೆಗಿಂತ ದೊಡ್ಡ ರಾಜ್ಯ ಬೇಕು. ಮತ್ತೆ ಧ್ರುವ ಮಹಾರಾಜ್ ತಾಯಿ ಹತ್ರ ಹೇಳ್ತಾನೆ, ಹೀಗೀಗೆ ಆಯ್ತು ಅಂತ. ಅದಕ್ಕೆ ಅವಳು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಧ್ರುವ ಮಹಾರಾಜ್ ಹೇಳ್ತಾನೆ, ನನಗೆ ತಂದೆಗಿಂತ ದೊಡ್ಡ ರಾಜ್ಯ ಬೇಕು, ನನಗೆ ಇದು ಯಾರು ಕೊಡ್ತಾನೆ? ಧ್ರುವ ಮಹಾರಾಜ್ ತಾಯಿ ಹೇಳ್ತಾರೆ, ನಾರಾಯಣ ಕೊಡ್ತಾನೆ. ನಾರಾಯಣ ಎಲ್ಲಿದ್ದಾನೆ? ಎಲ್ಲರೂ ಹೇಳ್ತಾರೆ ಕಾಡಲ್ಲಿ, ಯಾಕಂದ್ರೆ ಸತ್ಯಯುಗಲ್ಲಿ ಧ್ಯಾನ ಮಾಡ್ತಾ ಇದ್ರು, ಹಾಗಾಗಿ ಕಾಡಿಗೆ ಹೋಗ್ತಾ ಇದ್ರು. ಕಾಡಲ್ಲಿದ್ದಾನೆ ಹೇಳ್ತಾರೆ ಅಂತ ಹೇಳಿ. ಮತ್ತೆ ಧ್ರುವ ಮಹಾರಾಜ್ 5 ವರ್ಷದ ಬಾಲಕ ಹೋಗ್ತಾನೆ. ಹೋಗುವಾಗ ನೋಡಿ, ನಮ್ಮ ಇಂಟೆನ್ಷನ್ ಒಳ್ಳೇದಿದ್ರೆ ನಮಗೆ ಗುರು ಕೂಡ ಸಿಗ್ತಾರೆ. ಹೆಚ್ಚಿನವ್ರು ಹೇಳ್ತಾ ಇದ್ರು ನಮಗೆ, ಅಂದ್ರೆ ಗುರು ಹೇಗೆ ಸಿಗುವುದು ಅಂತ. ನಮ್ಮ ಇಂಟೆನ್ಷನ್ ಒಳ್ಳೇದಿರ್ಬೇಕು, ಆಗ ಖಂಡಿತ ಕೃಷ್ಣ ನಮಗೆ ಆ ಗುರುವನ್ನು ವ್ಯವಸ್ಥೆ ಮಾಡಿ ಕೊಡ್ತಾನೆ. ಹಾಗೆ ಧ್ರುವ ಮಹಾರಾಜ್ ಹೋಗುವಾಗ ಅಲ್ಲಿ ನಾರದ ಮುನಿ ಧ್ರುವ ಮಹಾರಾಜ್ ಸಿಗ್ತಾರೆ. ನಾರದ ಮುನಿ ಹೇಳ್ತಾರೆ, ಧ್ರುವ ಎಲ್ಲಿ ಹೋಗ್ತಾ ಇದೀಯಾ? ಧ್ರುವ ಹೇಳ್ತಾ ಇದ್ದಾನೆ, ನಾನು ಕಾಡಿಗೆ ಹೋಗ್ತಾ ಇದ್ದೇನೆ. ಯಾಕೆ ಹೋಗ್ತಾ ಇದ್ದೀಯಾ? ನಾನು ನಾರಾಯಣನು ಹುಡುಕ್ತಾ ಹೋಗ್ತಾ ಇದ್ದೇನೆ. ಮತ್ತೆ ನಾರದ ಮುನಿ ಹೇಳ್ತಾರೆ, ನೀನು ಅಪಕ್ವ ಅಂದ್ರೆ ಈಗ ಮಾವಿನ ಇದರಲ್ಲಿ ಹಣ್ಣಾಗದ ಮಾವಿನ ಹಣ್ಣು ಇದಕ್ಕೆ ನಾವು ಮಾವಿನಕಾಯಿಗೆ ಹೇಳುವಂತ ಅಪಕ್ವ, ರೈಪ್ ಆಗ್ಲಿಲ್ಲ, ಅದು ಅನ್ರೈಪ್. ನೀನು ಅಪಕ್ವ ಅಂತ ಹೇಳ್ತಾರೆ ನಾರದ ಮುನಿ. ನೀನು ಕುಯೋಗಿ, ಯೋಗಿ ಅಲ್ಲ, ನೀನು ಕುಯೋಗಿ ಅಂತ ಹೇಳ್ತಾರೆ. ಧ್ರುವ ನಾರದ ಎಂಥದ್ದು ಹೇಳಲಿ, ಅವರ ಡಿಸಿಷನ್ ಅನ್ನು ಆಚೆ ಮಾಡುದಿಲ್ಲ. ಅವರು ದೃಢ ಸಂಕಲ್ಪದಲ್ಲಿದ್ದಾರೆ, ನನಗೆ ನೋಡಿಯೇ ನೋಡ್ಬೇಕು ನಾರಾಯಣ ಅಂತ. ಮತ್ತು ನಾರದ ಮುನಿ ನೋಡಿ, ನಾರದ ಮುನಿಗೆ ಫಸ್ಟಿಗೆ ಅವರು ಟೆಸ್ಟ್ ಮಾಡುದು, ಮತ್ತೆ ಅವನ ಒಂದು ಇದನ್ನು ನೋಡ್ತಾರೆ, ಉತ್ಸಾಹ. ಪ್ರಭುಪಾದ ಹೇಳ್ತಾರೆ ಈ ಉಪದೇಶ ಅಮೃತ ಶ್ಲೋಕ, ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನ ಸಂಗತ್ಯಾಗ ಸತೋವೃತ್ತಿ ಷಡ್ಭಿರ್ಭಕ್ತಿ ಪ್ರಸಿದ್ಧತಿ. ನಾವು ಉತ್ಸಾಹ ಇರ್ಬೇಕಂದ್ರೆ ಭಕ್ತಿಯಲ್ಲಿ. ಹಾಗೆ ನಾರದ ಮುನಿ ಆ ಧ್ರುವ ಮಹಾರಾಜ ಉತ್ಸಾಹ ನೋಡ್ತಾರೆ, ಮತ್ತೆ ಅವರಿಗೆ ಆ ಮಂತ್ರವನ್ನು ಹೇಳಿಕೊಡ್ತಾರೆ. ಯಾಕಂದ್ರೆ ಗುರುವಿಂದ ನಮ್ಗೆ ಮಂತ್ರ ಸಿಗ್ಬೇಕು, ಮಂತ್ರ ಸಿಗದೆ ನಮಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಸತ್ಯಯೋಗಿಗೆ ಮಂತ್ರ ಓಂ ನಮೋ ಭಗವತೆ ವಾಸುದೇವ. ಕಲಿಯುಗಕ್ಕೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಸತ್ಯಯೋಗಿಗೆ ಓಂ ನಮೋ ಭಗವತೆ ವಾಸುದೇವ. ಮತ್ತೆ ನಾರದ ಮುನಿ ಆ ಮಂತ್ರವನ್ನು ಕೊಡ್ತಾರೆ, ಮತ್ತೆ ಧ್ರುವ ಮಹಾರಾಜ್ ಆ ಮಂತ್ರವನ್ನು ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, 1.5 ಕಾಲಲ್ಲಿ 6 ತಿಂಗಳಲ್ಲಿ ಅಷ್ಟು ಕಠಿಣ ತಪಸ್ಸಂತೆ. ಎಲ್ಲ ದೇವತೆಗಳು ಪೂರ್ತಿ ಪ್ಯಾನಿಕ್ ಆಗ್ತಾರೆ, ಅಂದ್ರೆ ಅವರ ತಪಸ್ಸಿಗೆ. ಇದಕ್ಕೆ ಒಂದು ಶ್ಲೋಕ ಉಂಟು, ಆ ಶ್ಲೋಕವನ್ನು ಹೇಳ್ತೇನೆ. ಸ್ಥಾನ ಅಭಿಲಾಷ ತಪಸಿ ಸ್ಥಿತೋಹಂ ತ್ವಾಂ ಪ್ರಾಪ್ತಂ ದೇವ ಮುನೀಂದ್ರ ಗುಹ್ಯಂ ಕಾಚಾಂ ವಿಚಿನ್ವಾಂ ಅಪಿ ದಿವ್ಯರತ್ನಂ ಸ್ವಾಮೀನ್ ಕೃತಾರ್ಥೋ ಅಸ್ಮಿ ವರಂನ ಯಾಚೆ. ಈ ಶ್ಲೋಕ ಎಂತ ಹೇಳ್ತಾ ಅಂದ್ರೆ,
ಧ್ರುವ ಮಹಾರಾಜ್ 6 ತಿಂಗಳ ತಪಸ್ ಆದ್ಮೇಲೆ ಅಲ್ಲಿ ನಾರಾಯಣ ಬರ್ತಾರೆ, ಪ್ರತ್ಯಕ್ಷ ಆಗ್ತಾರೆ. ಮತ್ತೆ ನಾರಾಯಣ ಎಂತ ಮಾಡ್ತಾನೆ, ಆ ಧ್ರುವ ಮಹಾರಾಜಿದು ತಲೆಗೆ ಹೀಗೆ ಆಶೀರ್ವಾದ ಕೊಡ್ತಾನೆ. ಪ್ರಭಾದಲ್ಲಿ ಭಾವಾರ್ಥದ ಹೇಳ್ತಾರೆ, ಧ್ರುವ ಮಹಾರಾಜಿಗೆ ಎಂತ ಸಿಕ್ಕಿದೆ ಆಶೀರ್ವಾದ ನಿಮಗೆ ಕೂಡ ಸಿಗ್ಬೋದು, ಆದರೆ ನೀವು ತಪಸ್ ಮಾಡಿ. ನಿಮಗೆ ಅಷ್ಟು ಧ್ರುವ ಮಹಾರಾಜ್ ಅಷ್ಟು ಕಠಿಣ ತಪಸ್ಸಲ್ಲ. ನೀವು 2 ಗಂಟೆ ಜಪ ಮಾಡಿ ಒಂದು ಎಂತಂದ್ರೆ ಒಂದು ಅರ್ಧ ಗಂಟೆ ಕೀರ್ತನ ಮಾಡಿ, ಅರ್ಧ ಗಂಟೆ ಓದಿ ಸ್ಟಾರ್ಟಿಂಗ್. ಮತ್ತೆ ಸ್ವಲ್ಪ ಜಾಸ್ತಿ ಮಾಡಿ, ಆದರೆ ಸ್ಟಾರ್ಟಿಂಗ್ 2 ಗಂಟೆ ಜಪ ಮಾಡಲೇಬೇಕು. ಕೀರ್ತನ್ ಮತ್ತೆ ಜಾಸ್ತಿ ಮಾಡಿ, ಮೊದಲಿಗೆ ಅರ್ಧ ಗಂಟೆ ಮಾಡಿ, ಮತ್ತೆ ಒಂದು ಓದುವುದು ಜಾಸ್ತಿ ಒಳ್ಳೆಯದು, ಆದರೆ ಮಿನಿಮಮ್ ಅರ್ಧ ಗಂಟೆ ಓದಿ ಭಗವದ್ಗೀತೆ. ಇದು ನಿಮಗೆ ಸಣ್ಣ ತಪಸ್ಸು. ಪ್ರಭುಪಾದ ಹೇಳ್ತಾರೆ ಅಲ್ಲಿ ಆಶೀರ್ವಾದ ನಿಮಗೆ ಕೂಡ ಸಿಗ್ತದೆ. ದೇವರ ಪಾರ್ಶಾಲಿಟಿ ಅಲ್ಲ. ಸೂರ್ಯದಂ ಸರ್ವಭೂತಾನ, ಎಲ್ಲರ ಕೃಷ್ಣ ಹಿತೇಶ್. ಹಾಗಾಗಿ ಇಲ್ಲಿ ಧ್ರುವ ಮಹಾರಾಜ್ ಹೇಳುವುದು, ನಾನು ನನ್ನ ತಂದೆಗಿಂತ ದೊಡ್ಡ ರಾಜ ಬೇಕಂತ ಇಲ್ಲಿ ಬಂದೆ. ಇದಕ್ಕೆ ನಾನು ಕಠಿಣವಾದ ತಪಸ್ಸು ಮಾಡಿದೆ. ಮತ್ತೆ ನೀನು ನನಗೆ ಸಿಕ್ಕಿದ್ಯಾ. ಎಲ್ಲ ಋಷಿಗಳಿಗೆ ಮತ್ತೆ ದೇವತೆಗಳಿಗೆ ಇದು ಸಿಗ್ಲಿಕ್ಕೆ ಕಷ್ಟ. ನಾನು ಒಂದು ಗಾಜಿನ ತುಂಡಿಗೆ ಬಂದೆ, ಈಗ ನನಗೆ ವಜ್ರ ಸಿಕ್ಕಿದೆ. ನಾನೀಗ ಸಂತುಷ್ಟನಾಗಿದ್ದೇನೆ, ನನಗೆ ಇನ್ನು ಯಾವುದು ಬೇಡ. ಪ್ರಭಾದಲ್ಲಿ ಹೇಳ್ತಾರೆ ಭಾವಾರ್ಥದಲ್ಲಿ, ಧ್ರುವ ಮಹಾರಾಜ್ ಮನೆಗೆ ಹಿಂದೆ ಹೋಗುವಾಗ ನಾಚಿಕೆಯಲ್ಲಿ ತಲೆಯನ್ನು ಕೆಳಗೆ ಮಾಡಿ ಹೋದ್ರಂತೆ. ಕೃಷ್ಣ, ನಾನು ಯಾಕೆ ಈ ಭೌತಿಕ ಇಚ್ಛೆಯನ್ನು ಹಿಡ್ಕೊಂಡು ನಿನ್ನಲ್ಲಿ ಬಂದೆ? ನಾನು ಎಂತ ಒಂದು ಪೆದ್ದ ಮೂರ್ಖ. ನಾನು ಭೌತಿಕ ಇಚ್ಛೆ ಹಿಡ್ಕೊಂಡು ನಿನ್ನಲ್ಲಿ ಬಂದೆ ಅಲ್ಲ, ನಾನು ದೊಡ್ಡ ಮೂರ್ಖ, ನನ್ನಿಂದ ತಪ್ಪಾಯಿತು. ಪ್ರಭಾತ್ ಹೇಳ್ತಾರೆ, ನಾವು ಧ್ರುವ ಮಹಾರಾಜನ ಇದನ್ನು ನೋಡಿ ಕಲಿಬೇಕಂತೆ. ನಾವು ಹಾಗೆ ಅಲ್ಲ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಎಂತ ಹೇಳುದು, ನನಗೆ ಶಾಂತಿ, ನೆಮ್ಮದಿ, ಸುಖ, ನನ್ನ ಮಕ್ಕಳಿಗೆ ಆರೋಗ್ಯ, ನನ್ನ ಗಂಡನಿಗೆ ಅದು, ನನಗೆ ಧನಂ ದೇಯಿ, ಪುತ್ರಂ ದೇಯಿ, ಆ ದೇಯಿ, ಈ ದೇಯಿ, ತುಂಬ ಲಿಸ್ಟ್ ಇರ್ತದೆ. ಆದ್ರೆ ಪ್ರಭಾತ್ ಹೇಳ್ತಾರೆ, ಧ್ರುವ ಮಹಾರಾಜ್ಗೆ ನಾಚಿಕೆ ಆಯ್ತಂತೆ, ನಾಚಿಕೆ. ನಮಗೆ ಕೂಡ ನಾಚಿಕೆ ಆಗ್ಬೇಕು. ನಾವು ಯಾಕೆ ಈ ಭೌತಿಕ ವಿಷಯವನ್ನು ಕೃಷ್ಣನಲ್ಲಿ ಹೋಗಿ ಕೇಳ್ತೇವೆ? ಪ್ರಭಾತ್ ಹೇಳ್ತಾರೆ, ಕಷ್ಟವು ಹೇಗೆ ಕೇಳದೆ ಬರ್ತದೋ ಸುಖ ಕೂಡ ಕೇಳದೆ ಬರ್ತದೆ. ಅದನ್ನು ಹೋಗಿ ನಾವು ಕೇಳಬಾರ್ದಂತೆ. ಮತ್ತೆ ಕೇಳುವುದು ಎಂತ ಕೇಳಬೇಕು? ಭಕ್ತಿಯಲ್ಲಿ ನಾನು ಹೇಗೆ ಮುಂದೆ ಹೋಗುವುದು ಅದನ್ನು ಕೇಳಬೇಕಂತ ಪ್ರಭುಪಾದಲ್ಲಿ ಹೇಳ್ತಾ ಇದ್ದಾರೆ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪನ ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ನೋಡಿ ಕೃಷ್ಣ ಎಂತ ಆಗ್ತದೆ, ನೀವು ಕೃಷ್ಣ ಭಜನೆಯಲ್ಲಿ ಮುಂದೆ ಬಂದಾಗೆ ಕೃಷ್ಣ ಎಂತ ಮಾಡ್ತಾನೆ, ಅಜ್ಞಾನದ ಕತ್ತಲನ್ನು ನಾಶ ಮಾಡ್ತಾನೆ, ಅಜ್ಞಾನದ ದೀಪವನ್ನು ಬೆಳಗಿಸ್ತಾನೆ. ಇದು ಕೃಷ್ಣನ ವಿಶೇಷ ಅನುಕಂಪ. ಹಾಗಾಗಿ ಈ 4 ಶ್ಲೋಕ, ಚತುರ್ಶ್ಲೋಕ, ಭಗವದ್ಗೀತಾ ಚತುರ್ಶ್ಲೋಕ, ಇದು ಇಂಪಾರ್ಟೆಂಟ್ ಶ್ಲೋಕ, ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಎಸ್, ಈಗ ಅರ್ಜುನ ಯಾವ ಕನ್ಕ್ಲೂಷನ್ಗೆ ಬರ್ತಾನೆ ನೋಡುವ. ಇದನ್ನು ಕೇಳಿ, 4 ಕೇಳಿ ಶ್ಲೋಕ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭೋಂ ಆಹುಸ್ವಂ ಋಷಯ ಸರ್ವೇ ದೇವಾಶಿರ್ನಾರದಸ್ತತಾ ಅಸಿತೋ ದೇವಲ ವ್ಯಾಸ ಸ್ವಯಂ ಚೈವ ಬ್ರವಿಷ್ಯಮೇ. ಅರ್ಜುನ ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನು ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯಾ? ಈಗ ನಿಮ್ಮಲ್ಲಿ ಪ್ರಶ್ನೆ, ದಯವಿಟ್ಟು ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್, ದೇವರಲ್ಲಿ ಹೋಗುವಾಗ ನಾವು ಎಂತ ಕೇಳಬೇಕು? ಎಸ್, ಹರೇ ಕೃಷ್ಣ ಹೇಳ್ಬೋದು ಯಾರಾದರೂ? ಎಸ್, ಹರೇ ಕೃಷ್ಣ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀರಿ,
ನೀವು ಎಂತ ಕೇಳ್ತೀರಿ, ನಿಮ್ಮ ಅಭಿಪ್ರಾಯ ಹೇಳ್ಬೋದು ನಿಮ್ಗೆ ನಾವು ಎಂತ ಕೇಳ್ಬೇಕು. ಸದ್ಗತಿಯನ್ನು ಕೊಡು ಅಂತ ಕೇಳಬೇಕು. ಸದ್ಗತಿಯನ್ನು ಕೊಡಿ ಅಂತ ದೇವರ. ಓಕೆ ಎಸ್. ಬೇರೆಯವರು ನಿನ್ನ ಪೂಜಿಸೋಕೆ ಭಕ್ತಿಯನ್ನು ನೀಡು ಅಂತ ಕೇಳ್ಬೇಕು. ಓಕೆ ಭಕ್ತಿ. ಓಕೆ ಎಸ್. ಓಕೆ ಬೇರೆಯವರು ಅಲ್ಲ, ನೀವು ಸುಖ ಶಾಂತಿಯನ್ನು ನೀಡುವಂತ ಸುಖ ಶಾಂತಿ. ಯಾವಾಗ್ಲೂ ಧ್ಯಾನ ಮಾಡಕ್ಕೆ ಅವಕಾಶ ನಂದು. ಯಾವಾಗ್ಲೂ ಅಲ್ಲ ದೃಢ ಭಕ್ತಿ ಕೊಡಿ ನಿಮ್ಮಲ್ಲಿ ಅಂತ ಕೇಳ್ಬೇಕು. ಓಕೆ ಎಸ್. ಬೇರೆಯವರು ನನಗೆ ಯಾವಾಗ್ಲೂ ಧ್ಯಾನ ಮಾಡಕ್ಕೆ ಅವಕಾಶ ಅಂತ ಎಸ್. ಅಲ್ಲ ಅದು ನಾವೀಗ ಬೇರೆಲ್ಲ ಕೇಳುದಿಲ್ವಾ? ದಯವಿಟ್ಟು ಮತ್ತು ಶ್ರದ್ಧೆಯನ್ನು ಕೊಡು. ಒಂದ್ ನಿಮಿಷ, ನಾವು ಬೇರೆದೆಲ್ಲ ಕೇಳ್ತೇವಲ್ಲ ಕೆಲವೊಮ್ಮೆ, ಅದು ಕೊಡು ಇದು ಕೊಡು ಅದೆಲ್ಲ ಕೇಳುದಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ. ಸುಖ ಶಾಂತಿಯನ್ನು ನೀಡು. ಸುಖ ಶಾಂತಿಯನ್ನು ವಿದ್ಯೆ ಜ್ಞಾನ ಮತ್ತು ಧ್ಯಾನ ಜ್ಞಾನ ಮಾಡ್ಕೊಬೇಕು. ಓಕೆ ವೈನಾವಿ ಗೊತ್ತಾಯ್ತು. ಬೇರೆಯವರು ವೈನಾವಿ ಗೊತ್ತಾಯ್ತು. ಬೇರೆಯವರು ಅವಕಾಶ ಸದಾ ನಿನ್ನ ಧ್ಯಾನದಲ್ಲಿರೋ ಒಂದು ಶಕ್ತಿಯನ್ನ ನಮಗೆ ಕರುಣಿಸು ಅಂತ ಕೇಳ್ಕೊತೀವಿ. ಓಕೆ ಬೇರೆಯವರು ನೀವು ಈಗ ಬೇರೆ ಯಾವ್ದು ಕೇಳುದಿಲ್ಲ ದೇವಸ್ಥಾನಕ್ಕೆ ಹೋಗಿ? ಸುಖ ಶಾಂತಿಯನ್ನು ನೀಡುವಂತೇವೆ. ಎಸ್. ಅಂತಸ್ತು ಎಲ್ಲ ಕೇಳುದಿಲ್ಲ ನಾವು? ಅಂತಸ್ತು ಮತ್ತೆ ಅದು ಬೇಕು ಇದು ಬೇಕೆಲ್ಲ ಕೇಳುದಿಲ್ಲ ದೇವಸ್ಥಾನ? ಎಲ್ಲರೂ ಕೇಳ್ತಾರೆ ಸ್ವಾಮಿ. ಎಲ್ಲ ಬೇಕು. ನನಗೆ ಕೆಲಸದಲ್ಲಿ ದೇವಸ್ಥಾನಕ್ಕೆ ಹೋದಾಗ ಪ್ರಭು ದೃಢ ಭಕ್ತಿ ಕೊಡಿ ಅಂತ ಕೇಳ್ಬೇಕು. ಅವಕಾಶನೇ ಆಗಲ್ಲ. ಅದು ಕೂಡ ನಾವು ಬೇರೆ ಕೂಡ ಕೇಳ್ತೇವೆ, ಖಾಲಿ ದೊಡ್ಡ ಭಕ್ತಿ ಅಲ್ಲ. ಕೊಡಿ ಅಂತ ಕೇಳ್ಕೊಂತೀವಿ. ಅಲ್ಲ ನಾವು ಬೇರೆ ಕೂಡ ಕೇಳ್ತೇವೆ. ಮುಂದೆ ಬರೋ ಕಷ್ಟಕ್ಕೆ ಶಕ್ತಿ ಕೊಡಿ. ಆ ಕಷ್ಟವನ್ನು ನಿವಾರಿಸು ಅಂತ ಹೇಳುದಿಲ್ಲ ನಾವು ಹೋಗಿ? ಹೌದು ಹೇಳ್ತೇವೆ ಸರ್, ಹೇಳ್ತೇವೆ. ಎಸ್. ಕಷ್ಟ ಬಂದಾಗ ಅದಕ್ಕೆ ಶಕ್ತಿ ಕೊಡಿ. ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಡುವಂತ ಹೇಳ್ತೇವೆ. ಎಸ್. ಓಕೆ ಎಸ್. ಓಕೆ ಎಸ್. ಓಕೆ ನನ್ಗೆ ಉತ್ತರ ಸಿಕ್ತು ನಿಮ್ಮಿಂದ, ಎಂತ ಬೇಕಿತ್ತು ಅದು ಸಿಕ್ತು. ಎಸ್. ಓಕೆ ನಾವು ಈಗ ಅರ್ಜುನ ಎಂತ ಹೇಳ್ತೀನಿ ನೋಡುವ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭೂಂ. ಅಂದ್ರೆ ಇದು ಹೊಗಳುವುದು. ನಾವು ಫಸ್ಟಿಗೆ ದೇವರ ಹತ್ರ ಹೋದ ಫಸ್ಟಿಗೆ ಹೋಗುವಾಗ ನಾವು ದೇವರನ್ನು ಹೊಗಳ್ಬೇಕಂತೆ. ಅರ್ಜುನ ಅದನ್ನು ಮಾಡ್ತಾ ಇದ್ದಾನೆ. ಅಂದ್ರೆ ಪರಂ ಧಾಮ ಪವಿತ್ರ ಪರಿಪೂರ್ಣ ಇದೆಲ್ಲ ಕೃಷ್ಣನು ಹೊಗಳುವಂಥದ್ದು. ದಿವ್ಯನು ಆದಿಪುರುಷನು, ನಿಂಗೆ ಹುಟ್ಟಿಲ್ಲ. ನಾವು ಅದನ್ನು ಮಾಡ್ತೇವ? ಇಲ್ಲ. ನಾವು ಹೋಗಿ ದೇವರನ್ನು ಹೊಗಳುವುದಿಲ್ಲ, ನಾವು ನಮ್ಮನೆ ಹೊಗಳ್ತೇವೆ. ಇದು ನಮ್ಮ ಕಂಡೀಷನ್. ಆದ್ರೆ ಆಕ್ಚುಲಿ ಹೋಗಿ ನಾವು ದೇವರನ್ನು ಹೊಗಳ್ಬೇಕು. ಎರಡನೇದು ಕೃತಜ್ಞ ಭಾವ ಸಲ್ಲಿಸಬೇಕಂದ್ರೆ. ಎರಡನೇದು ಕೃಷ್ಣ ನನ್ಗೆ ಅರ್ಹತೆಗಿಂತ ನೀನು ಜಾಸ್ತಿ ಕೊಟ್ಟಿದ್ಯಾ, ಹಾಗಾಗಿ ನಾನು ನಿನಗೆ ಕೃತಜ್ಞ, ಗ್ರಾಟಿಟ್ಯೂಡ್. ನನಗೆ ಎಂತೆಲ್ಲ ಕೊಟ್ಟಿದ್ಯಾ ಅದು ನನಗೆ ನನ್ನ ಅರ್ಹತೆಗಿಂತ ಜಾಸ್ತಿ. ಇದು ಎರಡನೇದು. ಅದು ಮೂರನೇದು, ನಾವು ಕೃಷ್ಣನ ಹತ್ರ, ಕೃಷ್ಣ ನನ್ನಿಂದ ಈ ಜನ್ಮದಲ್ಲಿ ಹೋದ ಜನ್ಮದಲ್ಲಿ ತುಂಬಾ ತಪ್ಪಾಗಿದೆ, ತಿಳಿಯದೆ, ಹಾಗಾಗಿ ನನ್ನ ತಪ್ಪನ್ನೆಲ್ಲ ಕ್ಷಮಿಸು. ಮೂರನೇದು. ಮತ್ತೆ ನಾಲ್ಕನೇದು ಕೃಷ್ಣ ಅಂತ ಕೇಳ್ಬೇಕಂದ್ರೆ ಅದು ಕೂಡ ಭೌತಿಕ ಅಲ್ಲ. ಪ್ರಭುಪಾದ ಹೇಳ್ತಾರೆ, ಕಷ್ಟವು ಹೇಗೆ ಕೇಳದೆ ಬರ್ತದೆ, ಸುಖ ಕೂಡ ಕೇಳದೆ ಬರ್ತದೆ. ಹಾಗಾಗಿ ಅದನ್ನು ಕೇಳಬಾರ್ದು. ನನ್ನ ಭಕ್ತಿಯಲ್ಲಿ ಹೇಗೆ ಮುಂದೆ ಹೋಗುದು ಅದನ್ನು ಕೇಳಬೇಕು. ಹಾಗಾಗಿ ಇದು ನೋಡಿ ನೆನ್ಪಿಡಿ. ಫಸ್ಟಿಗೆ ಕೃಷ್ಣನ ಹೊಗಳುವಂಥದ್ದು, ಎರಡನೇದು ಕೃತಜ್ಞ ಭಾವ, ಮೂರನೇದು ಕ್ಷಮಿಸುವಂಥದ್ದು, ನಾಲ್ಕನೇದು ಕೃಷ್ಣ ಹತ್ರ ಬೇಡುವುದು. ಅದು ಕೂಡ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ. ಅದು ನಾವು ಇದನ್ನು ಮಾಡ್ತಾ ಇಲ್ಲ. ನಾವು ಮಾಡುವುದೆಂತ, ನಾವು ಈಗ ನೀವೆಲ್ಲ ಹೇಳಿದ ಹಾಗೆ ಇದೆಲ್ಲ ಕೇಳ್ತೇವೆ. ಆದರೆ ಅದೇ ಪ್ರಭುಪಾದ ಹೇಳ್ತಾರೆ, ನಮಗೆ ಹೆಚ್ಚಿನವರು, ನಿನ್ನೆ ನನಗೆ ಒಬ್ರು ಮಾತಾಡಿ ಸಿಕ್ಕಿದ್ರು. ಅವ್ರು ಹೇಳಿದ್ರು, ತುಂಬ ಮಂದಿ ಕನ್ವರ್ಟ್ ಆಗ್ತಿದ್ದಾರೆ, ಈ ಮುಸ್ಲಿಮಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಕ್ರಿಶ್ಚಿಯನ್ಗೆ ಕನ್ವರ್ಟ್, ನೀವು ಇದಕ್ಕೆ ಎಂತ ಹೇಳ್ತೀರಿ, ನೀವು ಕೂಡ ಇದನ್ನು ಮಾಡಬೇಕು. ನಾನು ಹೇಳಿದೆ, ಈ ಕನ್ವರ್ಷನ್ ಹೇಗೆ ಅಂದರೆ ಪ್ರಭುಪಾದ ಅಂತ ಹೇಳಿದೆ, ಅದನ್ನು ನಾನು ಹೇಳಿದೆ. ಎಂತಂದರೆ, ಒಂದು ಡ್ರೆಸ್ ಹಾಕಿ ತೆಗೆದು ಇನ್ನೊಂದು ಡ್ರೆಸ್ ಹಾಕೋದಂತೆ. ಪ್ರಭುಪಾದ ಹೇಳ್ತಾರೆ, ನಿಂದು ಫೇತ್ ಚೇಂಜ್ ಆಗ್ತಾ ಇರ್ತದೆ. ಇವತ್ತು ನೀನು ಇದಕ್ಕೆ ಬಂದಿದ್ಯಾ ಮುಸ್ಲಿಮಿಗೆ, ನಾಳೆ ಹಿಂದೂಗೆ ಬರ್ತೀಯ, ನಾಳೆ ಕ್ರಿಶ್ಚಿಯನ್ಗೆ ಬರ್ತೀಯ. ಇದರಲ್ಲಿ ಎಂತ ಆಗ್ಲಿಕ್ಕೆ ಏನು ಪ್ರಯೋಜನ ಇಲ್ಲ ಇದರಲ್ಲಿ. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ನಿಮಗೆ ಫಸ್ಟ್ ಆಫ್ ಆಲ್ ಎಂತ ಗೊತ್ತುಂಟು ಧರ್ಮದ ಬಗ್ಗೆ. ಅವ್ರು ಹೇಳಿದ್ರೆ, ಅಲ್ಲ ನೀವು, ಅವರು ನನ್ನ ಮಾತು ಕೇಳಲಿಕ್ಕೆ ರೆಡಿ ಇರಲಿಲ್ಲ. ಅದು ಕೂಡ ಜನರಿಗೆ ಎಂತ ಅಂದರೆ ಪ್ರಾರ್ಥನೆ ಎಂತ ಗೊತ್ತಿಲ್ಲ,
ನಮ್ಮ ಧರ್ಮ ಎಂತಂದು ಗೊತ್ತಿಲ್ಲ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಫಸ್ಟಿಗೆ ನಮ್ಮ ಪ್ರಾರ್ಥನೆ, ನಮಗೆ ಪ್ರಾರ್ಥನೆ ದೇವರ ಹತ್ರ ಎಂತ ಪ್ರಾರ್ಥನೆ ಮಾಡಬೇಕು ಅದು ಗೊತ್ತಿರಬೇಕು, ಮತ್ತು ನಮ್ಮ ಧರ್ಮ ಎಂತಂದು ಗೊತ್ತಿರಬೇಕು. ಹೀಗೆ ಅಂದ್ರೆ ನಾನು ಇದರಲ್ಲಿ ಇದ್ದೇನೆ, ಈಗ ಹಿಂದೂ ಅಂತ ಹೇಳ್ತಾರೆ. ಹಿಂದೂ ಅನ್ನೋದು ಯಾವ ಶಾಸ್ತ್ರದಲ್ಲಿ ಇಲ್ಲ, ನಮ್ಮ ಸನಾತನ ಧರ್ಮ. ಹಿಂದೂ ಯಾಕೆ ಬಂತಂದ್ರೆ ಈ ಮೊಹಮ್ಮದ್ ಗಜ್ನಿ ಅವರಿಗೆ ಸಿಂಧ್ಗರಿಗೆ ಕಷ್ಟ ಆಯ್ತು, ಅವರು ಹಿಂದ್ ಹೇಳಿದ್ರು, ಹಾಗಾಗಿ ಅದು ಹಿಂದೂ ಬಂತು. ನಮ್ದು ಭಾರತ, ಈ ಶಾಸ್ತ್ರದಲ್ಲಿ ಇರುವುದು ಭಾರತ, ಹಿಂದೂಸ್ತಾನ ಅಂತ ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಈ ಎಲ್ಲ ನಾವು ಮಾಡಿದಂಥದ್ದು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ಅದು ಅಲ್ಲ ಮೇನ್, ಅದಲ್ಲ ಮೇನ್ ಎಂತಂದ್ರೆ ನಮ್ಗೆ ಮತ್ತೆ ಕೃಷ್ಣನಿಗಿರುವ ಆ ಸಂಬಂಧ, ಅದನ್ನು ನಾವು ಪುನರ್ಜೀವಿಸ್ಬೇಕು. ಈಗ ಎಂತಂದ್ರೆ ತುಂಬಾ ಮಂದಿ ಹಿಂದೂಸ್ ಇದ್ದಾರೆ, ಯಾರಿಗೆ ಈ ಕೃಷ್ಣನ ಬಗ್ಗೆ ಪ್ರಾರ್ಥನೆ ಗೊತ್ತಿಲ್ಲ, ಸಂಬಂಧ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಕೃಷ್ಣನ ಬಗ್ಗೆ. ಅಂದ್ರೆ ಎಸ್ ನಾನು ಹಿಂದೂ ಅಂತ ಈ ರೀತಿ ಆಗ್ತದೆ. ಹಾಗಾಗಿ ದಯವಿಟ್ಟು ಎಂತಂದ್ರೆ ನಾವು ಶಾಸ್ತ್ರದ ಪ್ರಕಾರ ಹೋಗ್ಬೇಕು. ಶಾಸ್ತ್ರದಲ್ಲಿ ಕೊಟ್ಟಿರೋ ಹಾಗೆ ಫಸ್ಟಿಗೆ ನಾವು ಯಾರು, ದೇವರು ಯಾರು, ಮತ್ತೆ ನಮ್ಗೆ ಮತ್ತೆ ದೇವರಿಗೆ ಎಂತ ಸಂಬಂಧ, ಇದನ್ನು ತಿಳಿಬೇಕು. ಎಸ್, ಇದು ಹಾಗೆ ಫಸ್ಟ್ ಹೊರಡ್ತಾ ಇದ್ದಾನೆ. ಸೆಕೆಂಡ್ ನೋಡಿ, ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಸತ್ಯವನ್ನು ದೃಢಪಡಿಸ್ತಾರೆ. ಪ್ರಭುಪಾದ ಹೇಳ್ತಾರೆ, ಇದು ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಅರ್ಜುನ ಶುದ್ಧ ಭಕ್ತ, ಅದ್ರಲ್ಲಿ ಡೌಟ್ ಇಲ್ಲ. ಆದ್ರೆ ಅವನಿಗೆ ಸ್ವಲ್ಪ ಕೂಡ ಅಹಂಕಾರ ಇಲ್ಲ. ಯಾಕೆ ಅಹಂಕಾರ ಇಲ್ಲ ನೋಡಿ, ಕ್ರೆಡಿಟ್ ಯಾರಿಗೆ ಕೊಡ್ತಾ ಇದ್ದಾನೆ? ನಾರದ, ಅಸಿತ, ದೇವಲ, ವ್ಯಾಸರಂತ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಸತ್ಯವನ್ನು ದೃಢಪಡಿಸ್ತಾರೆ. ಈಗ ನೀನು ಇದನ್ನು ನನಗೆ ಹೇಳುವುದೀಯಾ, ಹಾಗಾಗಿ ನಾನು ಅದನ್ನು ಒಪ್ಪಿಕೊಳ್ತೇನೆ. ನಾವು ಹಾಗೆಲ್ಲ. ವ್ಯಾಸರು ಹೇಳಲಿ ಮಾರೆ, ನನ್ಗೆ ಅಂತ ಆಗ್ಲಿಕೊಂಡದು. ನಾನು ವ್ಯಾಸರನ್ನ ನಂಬುದಿಲ್ಲ, ಇಂಥವ್ರು ಇದ್ದಾರೆ ತುಂಬಾ. ಯಾಕಂದ್ರೆ ನಾನು ಪುಸ್ತಕ ವಿತರಣೆ ಮಾಡುವಾಗ ನಾರದಮನ್ ಹೇಳಿದ್ದಾರೆ, ವ್ಯಾಸರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವರು ಹೇಳ್ತಾ ಇರ್ತಾರೆ, ನನಗೆ ಆಗಿಲ್ಲ, ನನಗೆ ಪ್ರತ್ಯಕ್ಷ ನಾನು ಕೃಷ್ಣನ್ ಕಾಣ್ಬೇಕು, ಮತ್ತೆ ಮಾತ್ರ ನಾನು ನಂಬುದು ಕೃಷ್ಣ ಇದ್ದಾನೆ ಅಂತ, ಇಲ್ಲದ್ರೆ ನಾನು ನಂಬುದಿಲ್ಲ, ಈ ರೀತಿ ಹೇಳುವುದಿದ್ದಾರೆ. ಅದು ಪ್ರಭುಪಾದ ಹೇಳ್ತಾರೆ, ಇದು ನಮ್ಗೆ ಮತ್ತೆ ಶುದ್ಧ ಭಕ್ತ ಇರುವ ವ್ಯತ್ಯಾಸ. ಮತ್ತೆ ನೋಡಿ, ಇಲ್ಲಿ ಅರ್ಜುನ ಶುದ್ಧ ಭಕ್ತ, ನಿತ್ಯ ಸೇವಕ, ಕೃಷ್ಣನ್ ಕಂಡಿದ್ದಾನೆ, ಕೃಷ್ಣನ ಬಗ್ಗೆ ಗೊತ್ತುಂಟು. ಆದ್ರೂ ಕೂಡ ಎಟಿಕೇಟ್ ಅಂದ್ರೆ ಪ್ರೀವಿಯಸ್ ಆಚಾರ್ಯರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಇದು ಮೇನ್ ಅಂತೆ. ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಬೇಕಿದ್ರೆ ಪ್ರೀವಿಯಸ್ ಆಚಾರ್ಯರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಇಲ್ಲಿ ಅರ್ಜುನ ಕೊಟ್ಟಿದ್ದಾನೆ. ಎಸ್, ಸರ್ವಯೇತಾಧೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನೈತೆ ಭಗವಾನ್ ವ್ಯಕ್ತಿಂ ವಿದುರ್ದೇವನ ದಾನವ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ನೋಡಿ, ಇದಕ್ಕೆ ಹೇಳುದು ಪರ್ಫೆಕ್ಟ್ ಶಿಷ್ಯ. ಕೃಷ್ಣ ಹೇಳಿದನು ಒಪ್ಪಿಕೊಳ್ತಾನೆ. ಪ್ರಭು, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿ ಕೊಳ್ಳಲಾರರು. ಓ ಪುರುಷೋತ್ತಮನೆ, ಎಲ್ಲದರ ಮೂಲನೆ, ಎಲ್ಲದರ ಪ್ರಭುವೆ, ದೇವದೇವನೇ, ಜಗತ್ಪತಿಯೇ, ವಾಸವಾಗಿ ನಿನ್ನ ಅಂತರಂಗ ಶಕ್ತಿಯನ್ನು ನೀನೊಬ್ಬ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಅಂದ್ರೆ ಈಗ ಹೊಗಳ್ತಾ ಇದ್ದಾನೆ ವಾಪಸ್. ಕೃಷ್ಣನ ಅರ್ಥ ಮಾಡುವುದು ತುಂಬಾ ಕಷ್ಟದ ಕೆಲಸ. ಕೃಷ್ಣನೇ ಪರಮಯೋಗಿ, ನಾನು ಸದಾ ನಿನ್ನ ಧ್ಯಾನ ಮಾಡುವುದು ಹೇಗೆ? ಓ ದೇವತಾ ಪರಮಪುರುಷನೇ, ಯಾವ ರೂಪಗಳಲ್ಲಿ ನಾನು ಸ್ಮರಿಸಬೇಕು? ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನ ಮತ್ತೆ ನನಗೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳು ಸಾಕು ಎಂದು ನನಗೆ ಅನಿಸುತ್ತದೆ. ನೋಡಿ, ಪ್ರಭುಪಾದ ಹೇಳ್ತಾರೆ, ಇದು ಒಂದು ಭಕ್ತನ ಲಕ್ಷಣ. ಅವನಿಗೆ ಮತ್ತೆ ಕೇಳಬೇಕಂತ ಆಗ್ತದೆ ಕೃಷ್ಣನ ಬಗ್ಗೆ. ನಿನ್ನ ವಿಷಯ ಕೇಳಿದಷ್ಟು ನಿನ್ನ ಮಾತುಗಳು ಅದ್ಭುತವನ್ನು ಸವಿಯಬೇಕೆಂದು ಎನಿಸುತ್ತದೆ. ಈಗ ಇವನ ಪ್ರಶ್ನೆ ಅಂತಂದ್ರೆ, ನಿನ್ನನ್ನು ನಾನು ಹೇಗೆ ಧ್ಯಾನ ಮಾಡುದು, ಯಾವ ರೂಪದಲ್ಲಿ? ಈ ಕೃಷ್ಣ ನೋಡಿ ಉತ್ತರ ಕೊಡ್ತಾನೆ ಇದಕ್ಕೆ. ನೋಡಿ, 19ರಿಂದ 38 ನಾವು ಎಲ್ಲ ಶ್ಲೋಕವನ್ನು ತೆಗೆದಿದ್ದೇವೆ. ಎಸ್, ಕೃಷ್ಣ ಹೇಳುದು, ಆದಿತ್ಯಾಸದಲ್ಲಿ ನಾನು ವಿಷ್ಣು, ಬೆಳಕಿನಲ್ಲಿ ನಾನು ಸೂರ್ಯ, ಮಾರುತಾಸನಲ್ಲಿ ನಾನು ಮರೀಚ, ನಕ್ಷತ್ರಗಳಲ್ಲಿ ನಾನು ಚಂದ್ರ, ವೇದಗಳಲ್ಲಿ ನಾನು ಸಾಮ, ದೇವತೆಗಳಲ್ಲಿ ನಾನು ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಜೀವಿಗಳಲ್ಲಿ ನಾನು ಚೇತನ, ರುದ್ರಲ್ಲಿ ನಾನು ಶಿವ, ಯಕ್ಷ ಮತ್ತು ರಾಕ್ಷಸರಲ್ಲಿ ನಾನು ಕುಬೇರ, ಪುರೋಹಿತರಲ್ಲಿ ನಾನು ಬೃಹಸ್ಪತಿ, ಸೇನಾಧಿಪತಿಗಳು ನಾನು ಸ್ಕಂದ, ಸರಸ್ಸುಗಳಲ್ಲಿ ನಾನು ಸಮುದ್ರ, ಮಹರ್ಷಿಗಳು ನಾನು ಭೃಗು, ಕಂಪನಗಳಲ್ಲಿ ನಾನು ಓಂ, ಜಪಯಜ್ಞದಲ್ಲಿ ನಾನು ಯಜ್ಞ. ನೋಡಿ, ಯಜ್ಞದಲ್ಲಿ ನಾನು ಜಪಯಜ್ಞ. ಕೃಷ್ಣ ಹೇಳಿದ ಹಾಗೆ ನಾವು ಮಾಡ್ಬೇಕು ಜಪ. ಚಲಿಸುವ ವಸ್ತುಗಳನ್ನು ಹಿಮಾಲಯ, ವೃಕ್ಷಗಳಲ್ಲಿ ನಾನು ಅಶ್ವಥ, ಋಷಿಗಳಲ್ಲಿ ನಾನು ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದ ನಾನು ಕಪಿಲಮುನಿ. ಕಪಿಲಮುನಿ ಅಂದ್ರೆ ದಯವಿಟ್ಟು ಮಾಯಾವಾದಿ ಕಪಿಲಮುನಿ ಕೂಡ ಇದ್ದಾರೆ, ಆ ಕಪಿಲಮುನಿ ಅಲ್ಲ, ಇದು ದೇವತಿಯ ಮಗ.
ಭಾಗವತನಲ್ಲಿ ಬರ್ತದೆ, ಅದು ಕಪಿಲ ಮುನಿ. ದಯವಿಟ್ಟು ಅಲ್ಲಿ ಇದು ಮಾಡಬೇಡಿ. ಮತ್ತೆ ಕುದುರೆಗಳಲ್ಲಿ ನಾನು ಉಚ್ಚ ಯಶ್ರವ, ಗಜೇಂದ್ರರಲ್ಲಿ ನಾನು ಐರಾವತ. ಮನುಷ್ಯರಲ್ಲಿ ನಾನು ರಾಜ, ಆಯುಧಗಳಲ್ಲಿ ನಾನು ವಜ್ರ, ಗೋವುಗಳಲ್ಲಿ ನಾನು ಸುರಭಿ, ಪ್ರಜೋತ್ಪಾದಿತ ಕಾರಣಗಳನ್ನು ಕಂದರ್ಪ, ಸರ್ಪಗಳಲ್ಲಿ ನಾನು ವಾಸುಕಿ, ಬಹು ಎಡೆಗಳ ನಾಗರಲ್ಲಿ ನಾನು ಅನಂತ, ಜಲವಾಸಿಗಳಲ್ಲಿ ನಾನು ವರುಣ, ಪಿತೃಗಳು ನಾನು ಆರ್ಯಮ, ಶಾಸನ ನಿರ್ವಹಿಸಲು ನಾನು ಭಕ್ತ ಪ್ರಹ್ಲಾದ, ಶಾಸನ ನಿರ್ವಹಿಸಲು ನಾನು ಯಮ, ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ಕ್ಷಯನ ಉಂಟು ಮಾಡುವುದರಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ, ಪಕ್ಷಿಗಳಲ್ಲಿ ನಾನು ಗರುಡ, ಪರಿಶುದ್ಧಗೊಳಿಸಲು ನಾನು ವಾಯು, ಶಾಸ್ತ್ರಧಾರಿಗಳಲ್ಲಿ ನಾನು ರಾಮ, ಮೀನುಗಳಲ್ಲಿ ನಾನು ತಿಮಿಂಗಿಡ, ನದಿಗಳಲ್ಲಿ ನಾನು ಗಂಗಾ, ಸೃಷ್ಟಿಗಳನ್ನು ಆದಿ ಅಂತ್ಯ ಮಧ್ಯ, ವಿದ್ಯೆಗಳನ್ನು ಆಧ್ಯಾತ್ಮ ವಿದ್ಯೆ, ಎಲ್ಲ ತಾರ್ಕಿಗಳನ್ನು ನಿರ್ಣಾಯಕ ಸತ್ಯ, ಅಕ್ಷರಗಳನ್ನು ಆ, ಸಮಾಸಗಳನ್ನು ದ್ವಂದ್ವ ಸಮಾಸ, ಸೃಷ್ಟಿಕರ್ತನ ಬ್ರಹ್ಮ. ಎಸ್, ಸರ್ವಭಕ್ಷನಾದ ಮೃತ್ಯು ನಾನೇ. ಈಗ ಹೆಚ್ಚಿನವರು ಹೇಳ್ತಾರೆ ನಾನು ಕೃಷ್ಣ ನಂಬುದಿಲ್ಲ, ಆದ್ರೆ ಕೃಷ್ಣ ಹೇಳ್ತಾನೆ ನಾನು ಕಾಲ. ಮೃತ್ಯುವಾಗಿ ಬರುವಾಗ ಅವ್ರು ನಂಬಲೇಬೇಕು. ಆಗ ಅವ್ರದ್ದು ಪ್ರಪೋಸ್ ಹೇಳ್ತಾರೆ ಟೂ ಲೇಟ್, ಆಗ ತುಂಬಾ ಲೇಟ್ ಆಗಿರೋದು, ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಮೃತ್ಯು ಕೃಷ್ಣ. ಮತ್ತೆ ಹೆಂಗಸಲ್ಲಿ ನಾನು ಫೇಮ್, ಫಾರ್ಚ್ಯೂನ್, ಸ್ಪೀಚ್, ಮೆಮೊರಿ, ಇಂಟೆಲಿಜೆನ್ಸ್, ಫೇತ್ಫುಲ್ನೆಸ್ ಅಂಡ್ ಪೇಷನ್ಸ್. ಮತ್ತೆ ಇಮ್ಸಲ್ಲಿ ನಾನು ಬೃಹತ್ ಸಮ, ಪೊಯಿಟ್ರಿಯಲ್ಲಿ ನಾನು ಗಾಯತ್ರಿ, ತಿಂಗಳಲ್ಲಿ ನಾನು ಮರ್ಗಶಿರ ಅಂದ್ರೆ ನವೆಂಬರ್ ಮತ್ತು ಡಿಸೆಂಬರ್, ಸೀಸನ್ ಅಲ್ಲಿ ನಾನು ಸ್ಪ್ರಿಂಗ್, ಫ್ಲವರ್ ಬೇರಿಂಗ್ ಸೀಸನ್, ಸೀಡ್ಸ್ ಅಲ್ಲಿ ನಾನು ಗ್ಯಾಂಬ್ಲರ್, ಸ್ಪ್ಲೆಂಡರ್, ಮತ್ತೆ ಸ್ಟ್ರೆಂತ್ ಅಲ್ಲಿ ನಾನು ಸ್ಟ್ರಾಂಗ್, ಡಿಸಿಷನ್ ಆಫ್ ವಿಷ್ಣುಯಲ್ಲಿ ನಾನು ವಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಸೇಜಸ್ ನಾನು ವ್ಯಾಸ, ಥಿಂಕರ್ಸ್ ಅಲ್ಲಿ ಉಷಣ, ಪನಿಷ್ಮೆಂಟ್ ಅಲ್ಲಿ ರಾಡ್ ಆಫ್ ಚೇಸ್ಟೈಸ್ಮೆಂಟ್, ವಿಕ್ಟರಿ ಸಿಗಲ್ ಮೊರಾಲಿಟಿ, ಸೀಕ್ರೆಟ್ ನಾನು ಸೈಲೆನ್ಸ್, ವೈಸ್ ಅಲ್ಲಿ ನಾನು ವಿಸ್ಡಮ್. ಎಸ್ ನೋಡಿ, ಇದನ್ನೀಗ 19ರಿಂದ 38 ಶ್ಲೋಕ. ಈಗ ನಮಗೆ ಕೃಷ್ಣ ನೋಡ್ಲಿಕ್ಕೆ ಆಗುದಿಲ್ಲ, ಹಾಗೆ ಈ ರೀತಿ ನಾವು ಕೃಷ್ಣ ನೋಡ್ಬೇಕು, ಕಾಣ್ಬೇಕು. ಎಸ್, ಅರ್ಜುನ ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ, ನಾನೆಲ್ಲ ಚರಚರವಾದ ಯಾವುದೂ ಇರಲು ಸಾಧ್ಯವಿಲ್ಲ. ನೋಡಿ, ಇದಕ್ಕೆ ನಾನು ಸಣ್ಣ ಒಂದು ಕಥೆಯನ್ನು ರಿಲೇಟ್ ಮಾಡ್ತೇನೆ. ಪ್ರಭುಪಾದ್ ಒಮ್ಮೆ ಅಮೆರಿಕದಲ್ಲಿರುವಾಗ ಎಲ್ಲ ವಿಜ್ಞಾನಿಗಳು ಬಂದರು ಪ್ರಭುಪಾದ್ ಹತ್ರ. ಬಂದು ದೊಡ್ಡ ದೊಡ್ಡ ವಿಜ್ಞಾನಿಗಳು ಪ್ರಭುಪಾದ್ ಹೇಳಿದ್ರು, ಎಸ್ ನಾವು ಅಮೆರಿಕನ ಹೀಗೆ ಮಾಡಿದ್ದೇವೆ, ಹಾಗೆ ಮಾಡಿದ್ದೇವೆ, ಇದು ಮಾಡಿದ್ದೇವೆ, ಅದು ಮಾಡಿದ್ದೇವೆ ಅಂತ ಹೇಳಿದ್ರು. ಪ್ರಭುಪಾದ್ ಹೇಳಿದ್ರು, ನಿಮಗೆ ಒಂದು ಬೀಜ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದ? ಅದೇ ಈಗ ಕೃಷ್ಣ ಗಂಡು ಹೆಣ್ಣು ಅಂತ ಬೀಜ ಕ್ರಿಯೇಟ್ ಮಾಡಿದ್ದಾನೆ. ಅದೇ ಬೇರೆ ಬೇರೆ ಬೀಜ, ಈಗ ನಾವು ತಿನ್ನುವಂಥದ್ದು ಕೂಡ ಬೀಜ ಕೃಷ್ಣ ಮಾಡಿದ್ರು. ಎಲ್ಲ ಬೇರೆ ಬೇರೆ ನಾನಾ ರೀತಿಯ ಬೀಜ ಕ್ರಿಯೇಟ್ ಮಾಡಿದ್ದಾನೆ. ಆದರೆ ನಿಮಗೆ ಮಾಡ್ಲಿಕ್ಕೆ ಆಗ್ತದ? ಎಲ್ಲ ವಿಜ್ಞಾನಿಗಳು ಇಲ್ಲ, ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಎಲ್ಲಿಂದ ನಿಮಗೆ ಅಹಂಕಾರ? ನಿಮಗೆ ಒಂದು, ನಾನು ಹೇಳುವುದು ಸಣ್ಣ ಒಂದು ಬೀಜ ನೋಡಿ, ಕೃಷ್ಣ ಕೋಟಿಗಟ್ಟಲೆ ಬೀಜ ಕ್ರಿಯೇಟ್ ಮಾಡಿದ್ದಾನೆ, ಆದರೆ ಅವನಿಗೆ ಅಹಂಕಾರ ಇಲ್ಲ. ನಿಮಗೆ ನಾನು ಹೇಳುವುದು ಒಂದು ಬೀಜ ಕ್ರಿಯೇಟ್ ಮಾಡಿ ಆಗ್ತದ? ಎಲ್ಲ ವಿಜ್ಞಾನಿಗಳು ತಲೆ ಕೆಳಗೆ ಮಾಡಿ ಇಲ್ಲ, ನಮಗೆ ಆಗುವುದಿಲ್ಲ. ಪ್ರಬಲಿದ್ದಾರೆ, ನಿಮ್ಮ ಈ ಅಹಂಕಾರವನ್ನು ಬದಿಗೆಟ್ಟು ನೀವು ಕೃಷ್ಣನಿಗೆ ಶರಣಾಗತರಾಗಿ ಅಂತ ಎಲ್ಲರೂ. ಅಂದ್ರೆ ಪ್ರಭುಪಾದ್ ನೋಡಿ, ಆ ಶುದ್ಧ ಭಕ್ತರ ಹತ್ರ ಅಷ್ಟು, ಯಾಕೆಂದ್ರೆ ಆ ಕೃಷ್ಣ ಶಕ್ತಿ ಉಂಟು, ಯಾರಿಗೂ ಮಾತಾಡ್ಲಿಕ್ಕೆ ಆಗುದಿಲ್ಲ. ಎಂತೆಂತ ದೊಡ್ಡ ದೊಡ್ಡ, ಈಗ ನಾವು ಮಾತಾಡಿದ್ರೆ ನಮ್ಮ ಮೇಲೆ ಕೇಸ್ ಆಗ್ಬಹುದು, ಮತ್ತೆ ನಮಗೆ ಹೊಡಿಬಹುದು. ಆದ್ರೆ ಶುದ್ಧ ಭಕ್ತರು ನೋಡುವಾಗಲೇ ಅಷ್ಟು ಅವರ ಹತ್ರ ಭಕ್ತಿ ಉಂಟು, ಹಾಗಾಗಿ ಅಲ್ಲಿಯೇ ಸರೆಂಡರ್ ಆಗ್ತಾರೆ. ಎಲ್ಲ ತಲೆ ಕೆಳಗಾಗಿ, ಕೆಲವರೆಲ್ಲ ಈ ಕೈ ಮುಗಿದು ತಪ್ಪಾಯಿತು ನಮ್ಮಿಂದ ಆಗಿ ಕೂಡ ಹೇಳಿದವರಿದ್ದಾರೆ. ಯಾಕಂದ್ರೆ ಪ್ರಭುಪಾದ ಅಷ್ಟು ಅವರದ ಕೃಷ್ಣ ಭಕ್ತಿ ಉಂಟು. ಶತ್ರು ವಿಜೇತನಾದ ಅರ್ಜುನನೇ, ನಾನು ದೈವಿ ಅಭಿವ್ಯಕ್ತಿಗಳಿಗೆ ಕೊನೆ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಶ್ರೀಗಳ ಒಂದು ಸೂಚನೆ ಅಷ್ಟೇ, ಇದಕ್ಕೆ ಕೊನೆ ಇಲ್ಲ, ತುಂಬಾ ಉಂಟು. ನಿನಗೆ ಸ್ವಲ್ಪ ನಾನು ಹೇಳಿದ್ದೇನೆ. ಎಸ್, ಯದ್ ವಿಭೂತಿಮ ಸತ್ವಂ ಶ್ರೀಮದ್ ಊರ್ಜಿತಂ ಏವ ವಾ ತತ್ ಏವ ಗಚ್ಚ ತ್ವಾಂ ಮಾಂ ತೇಜೋ ಅಂಶ ಸಂಭವಂ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಎಂದು ತಿಳಿ. ಅಂದ್ರೆ ಇದೆಲ್ಲ ಬಂದದ್ದು ಜಸ್ಟ್ ಒಂದು ಕೃಷ್ಣನ ವೈಭವದ ಒಂದು ಕಿಡಿಯಿಂದ, ಅಂದ್ರೆ ಈ ಬ್ರಹ್ಮಜ್ಯೋತಿ ಅಂತ ಹೇಳ್ತೇವೆ, ಆ ಬ್ರಹ್ಮಜ್ಯೋತಿಯಿಂದ ಒಂದು ಕಿಡಿ. ಹಾಗಾಗಿ ತುಂಬಾ ಉಂಟು, ಆದ್ರೆ ನಮಗೆ ಈಗ ಸಿಕ್ಕಿದ್ದು ಸ್ವಲ್ಪ ಮಾತು. ನೋಡಿ, ಇದು ಪ್ರಳಯ ಆಗುವಾಗ, ಈಗ ನೆಕ್ಸ್ಟ್ 4,32 ವರ್ಷ ಅಂದ್ರೆ ಈ ಕಲಿಯುಗ ಎಂಡ್ ಆಗುವಾಗ ಪ್ರಳಯ ಆಗ್ತದೆ. ಅದೇ ರೀತಿ ಇದು ಒಮ್ಮೆ ಪ್ರಳಯ ಆಗುವಾಗ
ಮಾರ್ಕಂಡೇಯ ಋಷಿ. ಈಗ ನಿಮಗೆ ಜಗನ್ನಾಥಪುರಿಯಲ್ಲಿ ಹೋಗುದಾದ್ರೆ ಅಲ್ಲಿ ಒಂದು ಮರ ಉಂಟು. ಈ ಪ್ರಳಯ ಆಗುವಾಗ ಆ ಮರ ಇತ್ತಂತೆ, ಆ ಮರದಲ್ಲಿ ಮಾರ್ಕಂಡೇಯ ಋಷಿ ಇತ್ತು, ಪೂರ್ತಿ ಪ್ರಳಯ ಆಯಿತು. ಹಾಗಾಗಿ ಮಾರ್ಕಂಡೇಯ ಋಷಿ ಎಂತಂದ್ರೆ ಕೃಷ್ಣ ಪ್ರಳಯ ಆಗುವಾಗ ಕೃಷ್ಣ ಅವನ ಕಾಲನ್ನು ಅವ ಕಚ್ಚಿತು. ಕೃಷ್ಣ ಕಾಲನ್ನು ಅವನ ಯಾಕೆ ಕಚ್ತಾ ಇದ್ದಾನೆ? ಯಾಕೆಂದ್ರೆ ನೋಡಿ, ಎಲ್ಲ ಭಕ್ತರಿಗೆ, ಶುದ್ಧ ಭಕ್ತರಿಗೆ ಕೃಷ್ಣನ ಪಾದದ ಧೂಳಾಗಲಿಕ್ಕೆ ಇಚ್ಛೆ. ಆಕ್ಚುಲಿ ಕೃಷ್ಣನ ಪಾದದಲ್ಲಿ ಧೂಳಿಲ್ಲ. ಯಾಕೆಂದ್ರೆ ಅದೊಂದು ಪದ್ಯವನ್ನು ನಾನು ಹೇಳ್ತೇನೆ ಬೇಕಿದ್ರೆ. ನಿನ್ನ ಪಾದದ ಧೂಳಾದರೂ ಚೆನ್ನ ಸ್ವೀಕರಿಸು ಎನ್ನ ಸ್ವಾಮಿ. ಆಕ್ಚುಲಿ ಕೃಷ್ಣನ ಪಾದ ಧೂಳಾಗಲಿ ಇಚ್ಛೆ ಶುದ್ಧ ಭಕ್ತರಿಗೆ. ಆಕ್ಚುಲಿ ಕೃಷ್ಣನ ಪಾದ ಧೂಳಿಲ್ಲ. ಹಾಗೆ ಕೃಷ್ಣ ಅಂತಂದ್ರೆ ಕೆಲವೊಮ್ಮೆ ಕೃಷ್ಣ ಯಾಕೆ ಕಚ್ಚುದು ಅಂದ್ರೆ, ನನ್ನ ಪಾದದಲ್ಲಿ ಅಂಥದ್ದು ಏನಿರಬೇಕು ಅಂತ ಅವನೇ ಕಚ್ಚುದು. ಅಂದ್ರೆ ಎಲ್ಲ ಶುದ್ಧ ಭಕ್ತರು ನನ್ನ ಪಾದದಲ್ಲಿ ಬೀಳಲಿಕ್ಕೆ ಎಲ್ಲರೂ ಇಚ್ಛಿಸ್ತಾರೆ. ಅದು ಎಂತ ಇರ್ಬೇಕಂತ ಕೃಷ್ಣನೇ ಕಚ್ಚುವಂಥದ್ದು. ಹತ್ವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಸ್ತಾಭಯಾಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಕೃಷ್ಣನ ಒಂದು ಅಂಶದಿಂದ ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದಾನೆ. ಹಾಗಾಗಿ ನೋಡಿ, ಪ್ರಭುಪಾದ ಹೇಳ್ತಾರೆ, ಎಲ್ಲರಿಗೂ ಗೊತ್ತು ಕೃಷ್ಣಗೆ ಗ್ರೇಟ್ ಅಂತ, ಆದ್ರೆ ಕೃಷ್ಣ ಎಷ್ಟು ಗ್ರೇಟ್ ಅಂತ ನಮ್ಗೆ ಗೊತ್ತಿಲ್ಲ, ತುಂಬಾ ಗ್ರೇಟ್. ಹಾಗಾಗಿ ಕೃಷ್ಣ ಇಲ್ಲಿ ಒಂದು ಅಂಶದಿಂದ ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದಾನೆ. ಕೃಷ್ಣನಿಗೆ ಏನು ಕಷ್ಟ ಇಲ್ಲ. ನಾವು ಹೀಗೇಕಂದ್ರೆ ಹೋಗಿ ಒಂದು ಮನೆ ಕಟ್ಟುವುದಿದ್ರೆ ನಾವು ಎಷ್ಟು ಕಷ್ಟಪಡ್ಬೇಕು, ಅದು ಕೃಷ್ಣನಿಗೆ ಹಾಗೆಲ್ಲ. ಕೃಷ್ಣ ಎಲ್ಲ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಕೃಷ್ಣನಿಗೆ ಏನು ಕಷ್ಟವೇ ಇಲ್ಲ. ಕೋಟಿ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಎಸ್, ಅಧ್ಯಾಯ ಸಾರಾಂಶ. ಕೃಷ್ಣ ಇಸ್ ನೋಬಲ್ ಸೋರ್ಸ್ ಆಫ್ ಆಲ್, ನಮೇ ವಿದ್ದು ಸುರಗಣೆ, ಶುದ್ಧ ಭಕ್ತಿ ಭಗವದ್ ಸಾರ, ಮಚ್ಚಿತ ಮದ್ಗತ ಪ್ರಾಣ. ಅರ್ಜುನ ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸ್ತಾನೆ. ಸರ್ವಮಯ ಋತ ಮನ್ಯೆ. ಶ್ರೀಕೃಷ್ಣ ತನ್ನ ವಿಭೂತಿಗಳನ್ನು ವಿವರಿಸ್ತಾನೆ. ದಿವ್ಯ ಈ ಆತ್ಮ ವಿಭೂತಯ. ಎಸ್, ಯಾವ್ದ ಪ್ರಶ್ನೆಯಲ್ಲಿ ಕೇಳ್ಬೋದು? ಎಸ್, ಶಾರದಾ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಶಾರದಾ. ಎಸ್, ಶಾರದಾ ಅವರೇ. ಜನಾರ್ದನ್ ನಾಯಕ್. ಹರಿ ಓಂ ಸ್ವಾಮೀಜಿ ಅವರೇ. ಹೇಳಿ. ಶ್ರೀಕೃಷ್ಣ ಪರಮಾತ್ಮ ದೇವೋತ್ತಮ ಪುರುಷನಾಗಿದ್ರೆ ಅಥವಾ ದೇವರಲ್ಲಿ ದೇವರಾಗಿದ್ರೆ ನಮಗೆ ಸನಾತನ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳ ಅವಶ್ಯಕತೆ ಇದೆಯಾ? ಬೇರೆ ಬೇರೆ ದೇವಸ್ಥಾನಗಳು ಬೇಕಾ? ಶ್ರೀಕೃಷ್ಣನ ದೇವಸ್ಥಾನ ಮಾತ್ರ ಸಾಲ್ತಾ? ಒಂದು ಪ್ರಶ್ನೆ. ನೋಡಿ, ಹೇಗೆ ಅಂದ್ರೆ ನಿಮಗೆ ಇನ್ನೂ ಕೂಡ ಅರ್ಥ ಆಗ್ಲಿಲ್ಲ ಭಗವದ್ಗೀತೆ. ಅರ್ಥ ಆಗಿದ್ರೆ ನೀವು ಈ ಪ್ರಶ್ನೆ ಕೇಳ್ತಿರಲಿಲ್ಲ. ಆದ್ರೂ ನಿಮ್ಗೆ ನಾನು ಉತ್ತರ ಮಾಡ್ತೇನೆ. ಇಲ್ಲಿ 8ನೇ ಶ್ಲೋಕದಲ್ಲಿ ನಾನು ಹೇಳಿದೆ, ಅಹಂ ಸರ್ವಸ್ಯ ಪ್ರಭು. ನೀವು ಭಗವದ್ಗೀತೆ ಯಥಾರ್ಥ ಪುಸ್ತಕ ತಗೊಳ್ಳಿ, ಮತ್ತೆ ಆ ಶ್ಲೋಕದ ಭಾವಾರ್ಥವನ್ನು, ನಮ್ದೇ, ಬೇರೆ ಪುಸ್ತಕ ಅಲ್ಲ, ಪ್ರಭುಪಾದಿದ್ದು ಭಾವಾರ್ಥ, ಅದನ್ನು ಸರಿಯಾಗಿ ಓದಿ. ಆಗ ನಿಮ್ಗೆ ಉತ್ತರಿಸಿದ. ಆದ್ರೂ ನಿಮಗೆ ಉತ್ತರ ಹೇಳ್ತೇನೆ. ನೋಡಿ, ಈ ಎಲ್ಲ ದೇವತೆಗಳಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಮತ್ತೆ ದೇವತೆಗಳು ಹೇಗೆ ಅಂದ್ರೆ ಕೃಷ್ಣನ ಅಂಡರಲ್ಲಿ ಇರುವಂಥದ್ದು. ಇದು ನೀವು ಅರ್ಥ ಮಾಡಿ. ಮತ್ತೆ ದೇವತೆಗಳ ಹತ್ರ ನೀವು ಹೋಗಿ ನಿಮ್ಗೆ ಭೌತಿಕ ಜವಾಬ್ದಾರಿ ಕೊಟ್ಟ ಕಾರಣ ನಿಮಗೆ ಭೌತಿಕ ಇದು ಎಂತಂದ್ರೆ ಅದು ಬೇಕು ಇದು ಬೇಕು ಅದೆಲ್ಲ ಗ್ರಾಂಟ್ ಮಾಡ್ಬೋದು. ಆದ್ರೆ ಭಕ್ತಿ ಅವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಭಕ್ತಿ ಬೇಕಿದ್ರೆ ನೀವು ಕೃಷ್ಣನ ಹತ್ರ ಹೋಗ್ಬೇಕು. ಗೊತ್ತಾಯ್ತಾ? ಎಸ್. ಹರೇ ಕೃಷ್ಣ. ಹರೇ ಕೃಷ್ಣ. ದಯವಿಟ್ಟು ನೀವು ಪ್ರಭುಪಾದಿದು ಭಗವದ್ಗೀತೆ ಯಥಾರ್ಥ ಪುಸ್ತಕ ತಗೊಳ್ಳಿ. ಅದರಲ್ಲಿ 10ನೇ ಅಧ್ಯಾಯದ 8ನೇ ಶ್ಲೋಕ ಭಾವಾರ್ಥವನ್ನು ಒಮ್ಮೆ ಓದಿ, ಅರ್ಥ ಆಗಿದ್ರೆ ಇನ್ನೊಮ್ಮೆ ಓದಿ, ಇನ್ನೊಮ್ಮೆ ಎಲ್ಲಿ ತನಕ ನಿಮ್ಗೆ ಅರ್ಥ ಆಗುದಿಲ್ಲ ಆ ಭಾವಾರ್ಥವನ್ನು ಕಂಟಿನ್ಯೂಸ್ ಆಗಿ ಓದಿ. ಉಂಟಾ ಪುಸ್ತಕ? ಉಂಟಾ ಯಥಾರೂಪ ಪುಸ್ತಕ? ಇದೆ ಸರ್. ಅಲ್ಲ, ಇಸ್ಕಾನ್ ಇದು ಪ್ರಭುಪಾದಿದು ಪುಸ್ತಕ ಉಂಟಾ? ಇಸ್ಕಾನ್ ಇದೆ, ಮತ್ತೆ ಚಿನ್ಮಯ ದೇವರದಿದೆ. ಅದೆಲ್ಲ ಓದ್ಬೇಡಿ, ಕನ್ಫ್ಯೂಷನ್ ಆಗ್ಬಹುದು. ಇದನ್ನು ಓದಿ, ಪ್ರಭುಪಾದಿದು ಭಾವಾರ್ಥ ಓದಿ. ಎಷ್ಟು ತನಕ ನಿಮ್ಗೆ ಅರ್ಥ ಆಗುದಿಲ್ಲ ಅಷ್ಟು ತನಕ ಓದಿ. ಆಯ್ತು ಸ್ವಾಮಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾವ್ದ ಪ್ರಶ್ನೆ ಉಂಟಾ? ಎಸ್, ಸೆಲ್ವಿ ಬಾಲಕೃಷ್ಣನ್. ಹರೇ ಕೃಷ್ಣ.
ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಗುರುಜಿ, ನಾನು ಕ್ಷಮಿಸಿ ಸ್ವಲ್ಪ ತಡವಾಯ್ತು. ಬಟ್ ಏನು ಅಂತಂದ್ರೆ ಗುರುಜಿ, ನಾನು ನೆನ್ನೆನೆ ಕೇಳ್ಬೇಕು ಅನ್ಕೊಂಡೆ. ಬಿಫೋರ್ ಚಂದಾಪುರ ಸ್ವಾಮಿ ವಿವೇಕಾನಂದ ಅಂತೇಳಿ ಒಂದ್ ಸಂಸ್ಥೆ ಇದೆ. ಅಲ್ಲಿ ಇಸ್ಕಾನ್ ಟೆಂಪಲ್ ಇಂದ ಬಂದು ಸುಮಾರು ಜನ ವಿದ್ಯಾರ್ಥಿಗಳು, ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ 400ರಿಂದ 500 ಜನ ವಿದ್ಯಾರ್ಥಿಗಳು ಇಸ್ಕಾನ್ಗೆ ಸಂಬಂಧಪಟ್ಟಂತೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ತಗೊಳ್ತಾ ಇದ್ರು ಗುರುಜಿ. ಅವ್ರಿಗೆ ಸರ್ಟಿಫಿಕೇಟ್ಸ್, ಅವಾರ್ಡ್ಸ್ ಎಲ್ಲಾನು ಕೂಡ ಸಿಕ್ತಿತ್ತು. ಬಟ್ ಆದ್ರೆ ಈಗ ಆ ರೀತಿಯಾದಂತ ಯಾವುದೇ ಕಾರ್ಯಯೋಜನೆಗಳು ಇಲ್ವಾ ಗುರುಜಿ? ಈಗ ಕೊರೋನಾ ಬಂದಿದೆಯಲ್ಲ, ಹಾಗೆ ನಾವು ಆನ್ಲೈನ್ ಮಾಡ್ತಾ ಇದ್ದೇವೆ. ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇವೆ. ಓಕೆ. ಅಲ್ಲ ಗುರುಜಿ, ಆತರ ಎಕ್ಸಾಮ್ಸ್ ರಿಲೇಟೆಡ್ ಇದ್ರೆ ಹೇಳಿದ್ರೆ ಖಂಡಿತವಾಗ್ಲೂ ಈಗೇನು ನಾವು ಕಾಲೇಜಲ್ಲಿ ಇದೀವಿ ಅಲ್ಲೂ ಮಕ್ಕಳಿಗೂ ಮಾಡಿಸ್ತೀವಿ ಗುರುಜಿ. ಓಕೆ. ಎಸ್ ಮಾತಾಜಿ, ಮಾಡುವಾಗ ಹೇಳ್ತೀನಿ ಮಾತಾಜಿ, ಮಾಡುವಾಗ. ಎಸ್. ಹರೇ. ಎಸ್. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇದೆ. ಹೇಳಿ ಹೇಳಿ ಮಗ. ವಾಟ್ ಈಸ್ ದ ಮೀನಿಂಗ್ ಅಂಡ್ ಡೆಫಿನಿಷನ್ ಆಫ್ ಭಕ್ತಿ? ಭಕ್ತಿ ಅಂದ್ರೆ ಯು ಆರ್ ಸ್ಯಾಟಿಸ್ಫೈಯಿಂಗ್ ಕೃಷ್ಣಾಸ್ ಸೆನ್ಸಸ್. ಇದು ಮೆಟೀರಿಯಲ್ ಅಂದ್ರೆ ಯು ಆರ್ ಸ್ಯಾಟಿಸ್ಫೈಯಿಂಗ್ ಯುವರ್ ಸೆನ್ಸಸ್. ಪ್ರಾಪರ್ ಸಿಂಪಲ್ ಆಗಿ ಹೇಳಿದ್ದಾರೆ. ಭಕ್ತಿ ಅಂದ್ರೆ ಯು ಆರ್ ಸ್ಯಾಟಿಸ್ಫೈಯಿಂಗ್ ಕೃಷ್ಣ ಸೆನ್ಸಸ್. ಮೆಟೀರಿಯಲ್ ಮೀನ್ಸ್ ಯು ಆರ್ ಸ್ಯಾಟಿಸ್ಫೈಯಿಂಗ್ ಯುವರ್ ಸೆನ್ಸಸ್. ಅಷ್ಟೇ ವ್ಯತ್ಯಾಸ, ಅಷ್ಟೇ ಭಕ್ತಿ. ಎಷ್ಟು ಬೇರೆ ಪ್ರಶ್ನೆ ಉಂಟಾ ಮಾತಾಜಿ? ಇಲ್ಲ ಪ್ರಭುಜಿ. ಇಲ್ವಾ? ಓಕೆ. ಎಸ್. ಮುರಳಿ ಅವರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಮುರಳಿ ಅವರೇ. ಎಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಮುರಳಿ ಅವರೇ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹೇಳಿ. ನನಗೆ ಈ ದ್ವೈತ ಮತ್ತೆ ಅದ್ವೈತ ಫಿಲಾಸಫಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದೇನು ಅಂತಾದ್ರೆ ನೋಡಿ. ಹಾಗಾದ್ರೆ ಏನು ಅಂತ? ಅದ್ವೈತ ಅಂದ್ರೆ ಆತ್ಮ ಒಂದೇ, ಪರಮಾತ್ಮ ಒಂದೇ, ಎಲ್ಲ ಒಂದೇ. ಅಂದ್ರೆ ನಾವು ಈಗ ಇಲ್ಲಿದ್ದೇವೆ, ಮತ್ತೆ ನಾವು ಅಲ್ಲಿ ವಾಪಸ್ ಹೋಗಿ ನಾವು ಪರಮಾತ್ಮ ಆಗ್ತೇವೆ ಅಂತ. ಅದು ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಗಾಡ್ ಈಸ್ ಆಲ್ವೇಸ್ ಗಾಡ್, ಡಾಗ್ ಈಸ್ ಆಲ್ವೇಸ್ ಡಾಗ್. ಅಂದ್ರೆ ನಾವು ದೇವರಾಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಗೆ ದೇವರಲ್ಲಿ ಇದ್ದ ಅಂಶ ಉಂಟು. ಎಂತಂದ್ರೆ ಆತ್ಮ ಸಚ್ಚಿದಾನಂದ, ಪರಮಾತ್ಮ ಕೂಡ ಸಚ್ಚಿದಾನಂದ. ಆದ್ರೆ ದೇವರು ಬೇರೆ, ನಾವು ಬೇರೆ. ಗೊತ್ತಾಯ್ತಾ? ಆದ್ರೆ ದ್ವೈತದಲ್ಲಿ ಎಂತ ಹೇಳುದಂದ್ರೆ ಆತ್ಮ ಮತ್ತೆ ಪರಮಾತ್ಮ ಬೇರೆ ಬೇರೆ. ಅಂದ್ರೆ ಈ ಕ್ವಾಲಿಟಿಯಲ್ಲಿ ಸೇಮ್, ಆದ್ರೆ ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಉಂಟು. ಗೊತ್ತಾಯ್ತಾ? ಹೇಳಿ ಸರ್. ಅದೇ ಮತ್ತೆ ಶಂಕರಾಚಾರ್ಯರು ಅದ್ವೈತ ಫಿಲಾಸಫಿಯಲ್ಲಿ ಹೇಗೆ ಅವರು ಅಷ್ಟು ಗ್ರೇಟ್ ಗುರುಜಿಗಳು ಅದನ್ನ ಯಾಕೆ ಅದನ್ನ? ಯಾಕಂದ್ರೆ ಆ ಟೈಮಿಗೆ ನೋಡಿ ಅಂತಂದ್ರೆ ಕಾಲಕ್ಕೆ ತಕ್ಕ ಕೋಲ ಅಂತ ಒಂದೊಂದು ಗಾದೆ. ಹೇಗೆಂದ್ರೆ ಶಂಕರಾಚಾರ್ಯರಿಗೆ ಮುಂಚೆ ಬಂದದ್ದು ಬುದ್ಧ ಶಾಸ್ತ್ರದಲ್ಲಿ ಉಂಟು. ಬುದ್ಧ ಕೃಷ್ಣನ ಇನ್ಕಾರ್ನೇಷನ್. ನಾವು ಬುದ್ಧನನ್ನು ಆಕ್ಸೆಪ್ಟ್ ಮಾಡ್ತೇವೆ, ಬುದ್ಧನ ಫಿಲಾಸಫಿ ಆಕ್ಸೆಪ್ಟ್ ಮಾಡೋದಿಲ್ಲ. ಬುದ್ಧ ಅಂತ ಹೇಳುದು ನಿಂದಸಿ ವೇದ. ಬುದ್ಧನ ಫಿಲಾಸಫಿನ ಆಕ್ಸೆಪ್ಟ್ ಮಾಡೋದಿಲ್ಲ. ಆದ್ರೆ ಆ ಟೈಮಲ್ಲಿ ಈ ವೇದ ದೇಶದಲ್ಲಿ ಪ್ರಾಣಿ ಹತ್ಯೆ ಮಾಡಿ ತುಂಬಾ ಇದು ಮಾಡ್ತಾ ಇದ್ರು ಜನರು. ಪ್ರಾಣಿ ಹತ್ಯೆ ತುಂಬಾ ಆಗ್ತಾ ಇತ್ತು. ಹಾಗಾಗಿ ಅದನ್ನು ನಿಲ್ಲಿಸಲಿಕ್ಕೋಸ್ಕರ ಬುದ್ಧ ಅವರ ಇನ್ಕಾರ್ನೇಷನ್ ಆಯ್ತು, ಅವತಾರ ಆಯ್ತು. ಮತ್ತೆ ಒಂದು ವೇಳೆ ಬುದ್ಧ ಬರದಿದ್ರೆ ಆ ಪ್ರಾಣಿ ಹತ್ಯೆ ನಿಲ್ಲಿಸ್ಲಿಕ್ಕೆ ಅದೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಆ ಟೈಮ್ಗೆ ಬುದ್ಧನ ಅವಶ್ಯಕತೆ ಇತ್ತು. ಅವ್ರು ವೇದವನ್ನು ಬದಿಗಿಡಿ ಅಂತ ಹೇಳಿದ್ರು. ಹಾಗಾಗಿ ಟೋಟಲಿ ವೇದ ಕೊಲ್ಯಾಪ್ಸ್ ಆಯ್ತು ಆ ಟೈಮಲ್ಲಿ. ಆದ್ರೆ ಈ ಪ್ರಾಣಿ ಹತ್ಯೆ ಸ್ಟಾಪ್ ಆಯ್ತು. ಮತ್ತೆ ಶಂಕರಾಚಾರ್ಯ ಬೇರೆ ಯಾರಲ್ಲ, ಶಂಕರಾಚಾರ್ಯ ಶಿವ. ಶಂಕರಾಚಾರ್ಯ ಬಂದು 8 ವರ್ಷ ಪ್ರಾಯದಲ್ಲಿ ಸನ್ಯಾಸ ತಗೊಂಡ್ರು. ಅವರೆಂತ ಮಾಡಿದ್ರು, ವೇದವನ್ನು ವಾಪಸ್ ಪುನರ್ಜೀವಿಸಿದರು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಬುದ್ಧ ಬರ್ಬೇಕಿತ್ತು, ಬುದ್ಧ ಬರದೆ ಶಂಕರಾಚಾರ್ಯ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಬುದ್ಧ ಬಂದ ಮೇಲೆ ಅವರು ಆ ಪ್ರಾಣಿಯತನ್ನು ಸ್ಟಾಪ್ ಮಾಡಿದ ಮೇಲೆ ಮತ್ತೆ ಇವರು ವೇದವನ್ನು ವಾಪಸ್ ತಂದ್ರು. ಹಾಗಾಗಿ ಅವರ ರೋಲ್ ಕೂಡ ಇಂಪಾರ್ಟೆಂಟ್. ಆದ್ರೆ ಅವರು ಎಂತ ಮಾಡಿದ್ರು,
ದೇವರು ಮತ್ತೆ ಪರಮಾತ್ಮ ಒಂದೇ ಅಂತ ಹೇಳಿದರು, ಅವರ ಅದ್ವೈತ ಫಿಲಾಸಫಿ. ಮತ್ತೆ ನೆಕ್ಸ್ಟ್ ಬಂದದ್ದು ಮಧ್ವಾಚಾರ್ಯ. ಮಧ್ವಾಚಾರ್ಯ ಬೇರೆ ಯಾರಲ್ಲ, ಮಧ್ವಾಚಾರ್ಯ ವಾಯು, ಹನುಮಾನ್, ಭೀಮ ಅವರು ಬಂದು ವಾಪಸ್ ಎಂತ ಹೇಳುದು, ಈ ಕೃಷ್ಣ ಮತ್ತೆ ಪರಮಾತ್ಮ ಇರುವ ವ್ಯತ್ಯಾಸವನ್ನು ಅವರು ಹೇಳಿಕೊಟ್ರು. ಹಾಗಾಗಿ ಅದು ದ್ವೈತ ಫಿಲಾಸಫಿ. ಹಾಗೆ ಯಾವ ಟೈಮ್ಗೆ ಎಂತ ಆಗ್ಬೇಕು ಅದೆಲ್ಲ ಕೃಷ್ಣನ ಇಚ್ಛೆ. ಗೊತ್ತಾಯ್ತಾ? ಗೊತ್ತಾಯ್ತು ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ, ಧನ್ಯವಾದ. ಧನ್ಯವಾದ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಹೇಳಿ ಮಾತಾಜಿ, ಸರಿತಾ ಮಾತಾಜಿ. Are you telling that Sri Adi Shankaracharya was wrong ಅಂತ ಕೇಳಿದ್ದಾರೆ ಸರ್? He is not wrong. He got some, ಹೇಗಂದ್ರೆ he was assigned some duty by top authorities, by Krishna. He has done that his duty, that's it. ಯಾವ ಟೈಮಿಗೆ ಎಂತ ಡ್ಯೂಟಿ ಮಾಡ್ಬೇಕು ಅದನ್ನು ಅವ್ರು ಮಾಡಿದ್ದಾರೆ. ಆದ್ರೆ ಆ ಟೈಮ್ಗೆ ಅದು ಅಗತ್ಯವೇ ಬೇಕಿತ್ತು. ಯಾಕೆಂದ್ರೆ ಒಮ್ಮೆಲೆ ಈ ನಿಂದಸಿ ವೇದ ಬುದ್ಧ ಹೇಳಿದ ಮೇಲೆ, ನಿಂದಸಿ ವೇದ ಆದ ಮೇಲೆ ಫಸ್ಟಿಗೆ ಈ ಫಿಲಾಸಫಿ ಮಧ್ವಾಚಾರ್ಯ ಬಂದ್ರೆ ಅದು ತುಂಬಾ ಅವರಿಗೆ ಕಷ್ಟ ಆಗ್ತಿತ್ತು. ಹಾಗಾಗಿ ಆ ಟೈಮ್ಗೆ ಆ ವೇದವನ್ನು ವಾಪಸ್ ತರಬೇಕಿತ್ತು. ಅದಕ್ಕೆ ಅವರು ಅವರ ರೋಲನ್ನು ಕೆಲಸ ಮಾಡಿದ್ರು. ಅವರ ರೋಲ್ ಪ್ರಕಾರ ಅವ್ರಿಗೆ ಎಂತ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಅವರು ಮಾಡಿದ್ರು. ಇದು ನಾವು ಅರ್ಥ ಮಾಡಬೇಕು. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಹರೇ ಕೃಷ್ಣ, ಯಾರಾದ್ರೂ ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ನೋಡಿ, ಸ್ಟಾರ್ಟಿಂಗ್ ಮೊದಲ 2 ಕ್ಲಾಸಲ್ಲಿ ಎಷ್ಟು 70 ಮಂದಿ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ರು, 70-80 ಫಸ್ಟ್ ಕ್ಲಾಸಲ್ಲಿ. ಈಗ ಪ್ರಶ್ನೆ ಕಡಿಮೆ ಆಗಿದೆ. ಭಗವದ್ಗೀತೆ ತಿಳಿತಾ ನಿಮ್ಮ ಪ್ರಶ್ನೆ ಕೂಡ ಕಡಿಮೆ ಆಗ್ತದೆ. ಅದು ಪ್ರಶ್ನೆ ಇರಬೇಕು. ಪ್ರಶ್ನೆಯಲ್ಲಿ ಕೂಡ ಕ್ವಾಲಿಟಿ ಉಂಟು. ಒಳ್ಳೆ ಪ್ರಶ್ನೆ, ಕೆಲವು ಇರ್ರಿಲೆವೆಂಟ್ ಪ್ರಶ್ನೆ ಈ ರೀತಿ ಎಲ್ಲ ಬರ್ತದೆ. ಎಸ್, ಯಾವ್ದು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇಲ್ವಾ? ಎಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ ಪ್ರಭುಜಿ. ಎಸ್, ನೋಡಿ, ಪ್ರಶ್ನೆ ಕೇಳೋದಿದ್ರೆ 1-2 ವಿಷಯ. ಒಂದು ಯಾರಿಗೂ ಅಂತ ಅರ್ಥ ಆಗ್ಲಿಲ್ಲ, ಇಲ್ಲ ಎಲ್ಲರಿಗೂ ಅರ್ಥವಾಯ್ತು. ನಾನು ಎಲ್ಲರಿಗೂ ಅರ್ಥವಾಯ್ತು ಅಂತ ಭಾವಿಸ್ತೇನೆ. ಹಾಗಾಗಿ ನಾವು ಮುಕ್ತಾಯ ಮಾಡುವ. ಎಸ್, ವಾಂಛಾ ಕಲ್ಪತರೋಭಿಶ್ಯ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ.